ಮಾಡಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಕ್ರೀಡಾಕೂಟದ ಕ್ರೀಡಾಂಗಣದ ಉದ್ಘಾಟನೆ 75 ಕೋಟಿ ಭಾಗದ ಪಂಚಾಯತದ ಅತ್ಯುತ್ತಮವಾದ ಉದ್ಘಾಟನೆಗೆ ಕಳೆದರೆ ಇಲ್ಲಿನ ಎಲ್ಲ ಅತಿಥಿ ಅಧ್ಯಾಪಕರ ಸಮುಚ್ಚಯದಲ್ಲಿ ಆಕರ್ಷಕವಾದ ಆಯೋಜಿಸಿದ ಈ ಒಂದು ಅದ್ಭುತ ಕಾರ್ಯಕ್ರಮದ ನಮ್ಮೆಲ್ಲ ಅಭಿನತ ಮಹಾನತ ಅಗ್ರಗಣ್ಯ ನಾಯಕರ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಉಚಿತವಾಗಿ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮ ಯಶಸ್ವಿಗಳಲ್ಲಿ ಸೃಷ್ಟಿಕರ್ತ ಅನುಗ್ರಹಿಸಲಿ ಎಲ್ಲರೂ ಕೂಡ ಪ್ರಾರ್ಥಿಸುತ್ತಿನ ವ್ಯವಸ್ಥೆ ಕೋಡಿಡಿದು ನಿರಂತರವಾಗಿ ನಡೆಸುತ್ತಿದ್ದು ಇನಿ ಬಯ್ಯ ಬರೀ ಆಕರ್ಷಕವಾಗಿ ನೆಂಚಿನ ಮುಗಿತನದಲ್ಲಿ ಸಾಧಕ ಸನ್ಮಾನ ಮುಖೇನ ಆಯರೊಂದು ಐತ ಪೂರ್ವಭಾವಿಯಾದ ಮಾತಾ ಕಾರ್ಯಕ್ರಮ ಒಂದು ಸಾಂಪ್ರದಾಯಿಕವಾದ ಚಾಲನೆ ಬೋಡು ಪನ್ಪುನ ಪರಿಕಲ್ಪನೆದೊಟ್ಟಿಗೆ ಇನಿ ಈ ಉದೀಪನದ ಲೇಸಿಗೆ ಮೂರು ನಮ್ಮ ಮಾತ ಬತ್ತು ಸೇರಿದ ಈ ಉದೀಪನಾತಿನ ಲೇಸು ನಿರಂತರವಾದ ಬಯ್ಯ ಮುಟ್ಟ ನಡೆತದು ಅವಳು ಮುಗಿತನದ ಲೇಸಿಗೆ ತೆರೊಂಡು ಇನಾಮು ಕೊರ್ಪುರಂಚಿನ ಕಾರ್ಯಕ್ರಮ ನಡೆಪುರಂಡು ಬಂದಲೆ ಈ ಕಾರ್ಯಕ್ರಮ ವಿಶೇಷವಾದ ಅಟ್ಟಣೆ ಆತಿನಿ ಕೋಟಿ ಚೆನ್ನಯ್ಯ ಪನ್ಪುರಂಚಿನ ಉದರಡು ಕೋಟಿ ಚೆನ್ನಯ್ಯ ನಮಗೊತ್ತುಪುನ ಪ್ರಕಾರ ಇಡೀ ತುಳುವ ನಾಡುದ ಅಮರುಗೊಳ್ಳಿನು ಆನಿ ಪೆರುಮಾಳು ಬಳ್ಳಾಳನ ಅಧಿಕಾರದ ನಿರ್ಪೊಗು ಸುರ್ಪೊಗು ಎದುರು ಉಂಟುದು ತನ್ನಾಳುವಿಕೆಯನ್ನು ಎಂಚ ಇತ್ತದು ಸತ್ಯ ಓಲುಂಡ ಧರ್ಮ ಓಲುಂಡ ಅಕ್ಲೆಗೆ ತಿಗಲಡೆ ಸಾಧಿ ತೋಜಾದು ಓಲು ಅಧರ್ಮ ಉಂಡ ಅನ್ಯಾಯ ಉಂಡ ಅಕ್ಲೆಗೆ ಸುರಿಯಡು ಸಾಧಿ ತೋಜ ಏನಂಚಿನ ಅಮರುಗೊಳ್ಳಿಲು ಅಂಚಿನ ಕೋಟಿ ಚೆನ್ನಯ್ಯರನ ಪುದರಡು ನಡಪುನಂಚಿನ ಈ ಟ್ರೋಫಿ ಈ ಸಲ ವಿಶೇಷವಾದ ಒಂಜಾತ್ ಪಿತೈ ಊರುದ ಜನಕನೊಟ್ಟಿಗೆ ಕೂಟದೊಟ್ಟಿಗೆಲ್ಲ ಈ ಪಂತೊಗು ಸೇರ್ಪಾಡೆದೊಟ್ಟಿಗೆ ನಡಪುನಂಚಿನ ವಿಶೇಷ ಅಂಚಾದ ಈ ಉದೀಪನದಲ್ಲಿ ಅಟ್ಟಣೆ ಆಗ್ತದೆ. ಈ ಉದೀಪನದ ಕಾರ್ಯಕ್ರಮಕ್ಕೆ ಬತ್ತಿನ ಮಾತರೆಲ್ಲ ಅರ್ತಿ ಬರುತ್ತದೆ ಎದುಕೊಂಡಂಚಿನ ಸಮಯ ಚುರುಕಾದು ವಿಘ್ನ ವಿನಾಶಕನಾಯ ನೆಂಚಿನ ಮಹಾಗಣಪತಿಲ್ಲ ಈ ಮಣ್ಣುಡು ನಿಲೆ ಎತ್ತಿನಂಚಿನ ಮಾಗಣಿದ ದೇವರ ಸೋಮನಾಥಲ್ಲ ಬೊಕ ವಿಶೇಷತಃ ಈ ಸಾನ್ನಿಧ್ಯಡು ನಮಕ್ ಮಾತಾಡಿದ ಕಾಪೇಲಿದ ಶಕ್ತಿಯ ನೆಂಚಿನ ಸ್ವಾಮಿ ಕೊರಗಜ್ಜಲ್ಲ ಅದು ಪ್ರಾರ್ಥನೆ ಮತ್ತೊಂದು ಹಿರಿಯಕಲ್ನ ಅನುವುದೆತ್ತೊಂದು ಕಿರಿಯಕಲ್ನ ಮೋಕೆಯನ್ನು ನಟ್ಟೊಂದು ಸೇರ್ದಿನ ಕೂಡ್ದಿನಂಚಿನ ಮಾತ ಭಿನ್ನರನ ಇಷ್ಟ ಮೋಕೆಯನ್ನು ನೆಟ್ಟೊಂದು ನೇರವಾದ ಸಭೆಲೇಸನ್ನು ಪ್ರಾರಂಭ ಮತ್ತೊಂದು ಸುರುಕಾದು ಈ ಕೋಟಿ ಚೆನ್ನಯ್ಯ ಟ್ರೋಫಿ ದಾಯ ಅಟ್ಟಣೆ ಮಟ್ಟದಲ್ಲಿ ಈ ಕಬಡ್ಡಿ ಪಂದ್ಯಾಟದ ಉದ್ದೇಶದಾದ ಬುಕ್ಕ ಈತ ನೆಟ್ಟ ನಡತ್ತು ಬತ್ತಿನ ಕಾರ್ಯಲೇಸುದಾದ ಇನಿ ಬಯ್ಯ ಮುಟ್ಟದಾದ ನಡಪುರುಂಡು ಪನ್ಪುನೈತ ಬಗೆಟ್ಟು ಒಂಜಿ ಸೂಕ್ತವಾಯಿನ ಬೊಕ್ಕ ಅಗತ್ಯವಾಯಿನ ಪ್ರಾಸ್ತಾವಿಕ ನುಡಿತೊಟ್ಟಿಗೆ ಬತ್ತಿನ ಮಾತಾ ಭಿನ್ನರನ್ನು ಎದುಕೊಂಡು ಈ ತೊಕ್ಕೂರ್ ಜಂಕ್ಷನ್ ಬಾಯ್ಸ್ ಇಂದತ್ತ ಮುತಾಲಿಕಡುಪುನ ಕೋಟಿ ಚೆನ್ನಯ್ಯ ಕಬಡ್ಡಿ ಪಂದ್ಯಾಟದ ಒಟ್ಟು ಅಟ್ಟಣೆದ ಜಬುದಾರುಡುಪುನಂಚಿನ ಭಗವನ್ ದಾಸ್ ಉಮರಡ ಭಿನ್ನಯ ಆರು ದಯಮಂತದು ಬತ್ತದು ಒಂಜಿ ಪ್ರಾಸ್ತಾವಿಕವಾದ ಈ ಓಡುದ ಮೇರೆಗೆ ನಮಸ್ಕಾರ. ಅಂಜನೆ ಬೈದಿನಂಚಿನ ಮಾತಾ ಕ್ರೀಡಾಪಟು ನಕ್ಲೆಗೆ ಕ್ರೀಡಾಭಿಮಾನಿ ನಕ್ಲೆಗೆ ಬ್ಯಾಂಡ್ ದಕ್ಲೆಗೆ ಬೊಂಬೆ ದಕ್ಲೆಗೆ ಮಾಧ್ಯಮ ದಕ್ಲೆಗೆ ಮಾತೆರೆಗಳ ಯಾನ್ ಈ ಸಂದರ್ಭಡು ಸ್ವಾಗತ ಮಾಡ್ತೊಂದುಳ್ಳೆ ಸೇರಿದಿನಂಚಿನ ಮಾತಾ ಕ್ರೀಡಾಭಿಮಾನಿಲೆಲ್ಲ ಈ ಸಂದರ್ಭಡು ಸ್ವಾಗತ ಮಾಡ್ತೊಂದುಳ್ಳೆ. ವಿಶೇಷತೆ ಇಂಜಿನ ಬಂಡ KT ಸುವರ್ಣರು ಎಂಕೊಂಜಿ ದಿನ ಆ ಒಂಜಿ ಪೆರುಮಳೆತ ಆ ಒಂದು ಟೂರ್ ಎಂಗ್ಲೆಗೆ ದಿಯರ್ ಗೆಜ್ಜೆಗಿರಿತ ಪಡುಮಲೆ ಗೆಜ್ಜೆಗಿರಿ ಪಡುಮಲೆತ ಅಂಚಾದೆ ಆ ಟೂರ್ಗೂ ಪೋಯಿನೇರ್ದ ಬಕ್ಕ ಎಂಕ್ ಆ ಕೋಟಿ ಚೆನ್ನಯ್ಯರ್ನ ಒಂಜಿ ರೀತಿದ ದಾದನ ಆ ಒಂಜಿ ಜಾಗೇನು ತುಣಾಗ ದಾದನ ಒಂಜಿ ಮನಸ್ಸಿಗೆ ಬಾರಿ ಖುಷಿಗೊಂಡು ಬಕ್ಕ ಒಳ್ಳೆ ಒಂಜಿ ಕಾರ್ಯ ಮಲ್ಪುನಾಗ ಐಟೆಂಕ್ ಬಾರಿ ಭಕ್ತಿ ಪುಟ್ಟುಂಡು ಅಂಚಾದು ಪುನಗ ಯಾನು ನಿಜವಾದ ಈ ಕೋಟಿ ಚೆನ್ನಯ್ಯ ಕಬಡ್ಡಿ ಮಲ್ಪುನಿಂದು ಕಾಸು ಮಲ್ಪೇರ ಖಂಡಿತ ಆಗ್ತದೆ. ಈ ಕೋಟಿ ಚೆನ್ನಯ್ಯ ಅದ ಪುದಾರ್ಡ್ ಏರ್ನಾಟೆಗಳ ಅಂದಲ ಕಾಸುಗೆ ಪೋತಿ ಜಾಂಡ ಕಾಸು ಕಣತು ಕೊರೊಂದುಳ್ಳೆ ಅಂಚಾದು ಪುನಗ ಈ ಒಂಜಿ
ಈ ಕೋಡೆ ಮಾತಿರುತ್ತಿದ್ದರು ಕೋಡೆ ಇಡೀ ದಿನ ಮೂಲೆ ಇತ್ತೆ ಆಂಡಲ ನೆಟ್ಟೆ ಕಾಸು ಕಾಣತ್ತು ಕೊರೊಂದುಳ್ಳೇದು ಆಂಡ ವಿಶೇಷ ಇಂಜಿನ ಬಂಡ ಕೋಟಿ ಚೆನ್ನೈ ಬಂಡ ಕೋಟಿ ಚೆನ್ನೈ ಲಕ್ಕಂಡು ಉಪ್ಪೋಡು ಬಂದ್ಕೊಂಡು ಒಂದು ಟ್ರಾಫಿ ಇದ್ದಿದ್ದೆ ಐದು ಎಲ್ಲಿಯ ಮಲ್ಲ ಐತಿ ಸ್ಟಿಕ್ಕರ್ ಮಾತ್ರ ಫಸ್ಟ್ ಸೆಕೆಂಡ್ ಬಂದದ್ದು ಅವು 2 ಟ್ರಾಫಿಲ 7 ಫೀಟಿಂದ ಟ್ರಾಫಿಲು ಅಮರು ಟ್ರಾಫಿಲು 5 ಪಕ್ಕ ಬಾಕಿದ ಪೂರ ಇಂಚಿನ ಬಣ್ಣಗ ಐಟು ಇಂಡಿವಿಜುವಲ್ ಪ್ರೈಸ್ ಮೂಜಿ 4 ಉಂಡು 5 ಪಕ್ಕ ಬೊಳ್ಳಿದ ಕಾಯಿನ್ ಉಂಡು ಫ್ಯಾನ್ ಉಂಡು ಮಿಕ್ಸಿ ಉಂಡು 2 ಬಕ್ಕ ಇಸ್ತ್ರಿ ಪೆಟ್ಟಿಗೆ ಉಂಡು ಗೊಪ್ಪು ನಕ್ಲಿಗೆ ಕೂಡ ಒಂದು ಇಲ್ಲದೆ ದಾದಾಂಗ ಕೊನೋರು ಪನ್ಪುನಂಚಿನ ಉದ್ದೇಶದ ಮಿತ್ತಿ నేను మాత తీతే అవేళకు ఎన్ని నక్కలకి 25,000 ఇనాముల ఉండు అందు మాత తీదు ఒక్క ఎన్నమ్మ ఏరు ఆత్మీయరు లేరు అక్కలేనే లేదు వేదిక ఏరు మాత ఆత్మీయరు లేరా అక్కలేనే లేదా అక్కలు పూర బయదేరు బయ్యాక ననాతి జన బర్రె లేరు నెత్త ಬೇತೆ ವಿಶೇಷದಾಲಗಿ నేను ಏತ್ತು ನನಾತ್ ಪೊರ್ಲು ಮಲ್ಪೆ ರಾಪುಡು ಆತ್ತು ಪೊರ್ಲು ಮಲ್ಪೊಡು ಆಸೆ ಇತ್ತು ಅಂಡ್ ಎಂಕ್ ಒರಿಯಾಗ ಬಾರಿ ಬಂಗಾಂಡ್ ಎಂಕ್ ಬಂಗಾಂಡ್ ಬಂಡ ಲಾಸ್ಟ್ ಇತ್ತೆ ಕೋಟೆ ರಾತ್ರಿಗಳು ಒಣಸ್ ಮಲ್ತೀಜಿ ಇನ್ನು ಕಾಂಡೆಲದಾಲ ತಿಂತಿ ಅಂಚಾದು ಪುಣ ಎಂಕ್ ಬಾರಿ ಬಂಗಾಂಡಲ ಮಲ್ಲೇಜಿ ಅಂಡ ನೆತ್ತ ಸೇವೆ ಆ ಒಂದುಂಡು ಜವಣ್ಯರು ಮಾತ್ರ ಒಳ್ಳೆಯರು ಎಬಿಸಿದ ನಿತ್ಯಾನಂದ ಯುವಕ ಮಂಡಲದ ಮಾತ್ರ ಜವಣ್ಯರು ನಮ್ಮ ಒಟ್ಟಿಗೆ ಶಿವಾಜಿದ ಜವಣ್ಯರು ಒಳ್ಳೆಯರು ಮತ್ತೆ ನಮ್ಮ ಒಟ್ಟಿಗೆ ಒಳ್ಳೆಯದು ಅಂಚಾದು ಪುನಃ ಗೊಂಜಿ ಬೇಲೆ ಗೊತ್ತಾಪುಜಿ ಬೈದಿನಕ್ಲೇನೆ ಈ ಸಂದರ್ಭಕ್ಕೆ ಸ್ವಾಗತ ಮತ್ತು ನಿನ್ನ 2 ಪಾತ್ರ ಮುಕ್ತಾಯ ಅಂಚನೆ ತೊಕ್ಕೊಟ್ಟುದ ಕಬಡ್ಡಿಗಳ ಈ ಮೈದಾನಗಳ ಐಟೊಟ್ಟಿಗೆ ಭಗವನಣ್ಣಗಳ ದಿಂಜ ಅವಿನಾಭಾವತೆ ಉಂಟು ಒಂಜಾತ ಕಾಲುಡ್ದು ಮೂಲ ಕಬಡ್ಡಿ ಪಂದ್ಯಾಟಲು ಅಟ್ಟಣೆ ಮಲ್ಪುನೊಟ್ಟಿಗೆ ಎತ್ತೋ ಪ್ರತಿಭೆಯಲ್ಲಿ ಬರ್ಪುನಕ ವ್ಯವಸ್ಥೆ ಮಂತಿನಾರು ಪ್ರೋತ್ಸಾಹ ಕೊಡ್ತಿನಾರು ಇತ್ತೆ ಬತ್ತಿನಕ್ಲೆಗೆ ಪೂರ ಒಂಜಿ ಮೋಕೆ ಜಿಂಜಿದು ಸಾಂಕೇತಿಕమైన ಸ್ವಾಗತ ಕೊರ್ಪುನಂಚಿನ ಹೇಳ್ಯೋ ಇನ್ನಿತ ದಿನ ತುಡರರ್ಲಾದು ಈ ಕೋಟಿ ಚೆನ್ನಯ್ಯ ಟ್ರೋಫಿ నేత ఉదిపన మల్పొడు పనుకున్న అంగల పెంగడు పునగ ఇంక్లిಗೆ ప్రతి సಹ ಕಬಡ್ಡಿ ಪಟ್ಟು ಇಡೀ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಬುಧರಾಯನಂಚಿನ ಐತಿಹಾಸಿಕ ಮೈಸೂರು ದಸರಡು ಕಲಾವಿದರು ಶ್ರೀ ಮಂಜಪ್ಪ ಕಾರಣವರು ಆರು ಗೊಬ್ಬುನಂಚಿನ ಮರವಾಯನಂಚಿನ ಅಪ್ಪೆ ಭಗವತಿಗೆ ಆರತಿ ಬಟ್ಟಲು ದೆರ್ಪುನಂಚಿನ ಕೈ ತಾಟಿ ಬಿಟ್ಟದ ಅರತಿ ಬಿಟ್ಟು ಎದುಕೊನಗ ಮಂಜಪ್ಪ ಕಾರಣವರೇನು ಉಳ್ಳಾಳ ಶ್ರೀ ಚಿರುಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಗೌರವಪೂರ್ವಕವಾದ ಮಲ್ಲಭಿನ್ನರಾದ ಇಂಕಲೊಟ್ಟಿಗೆ ಏಪಗುಲ ಭಗವನಣ್ಣಗ ಬೆರಿಬಲ ಆದುಪ್ಪುನಾರು ನಮಗ ಮಾತರ್ಗಳ ಆತ್ಮೀಯರು ಮೈಸೂರು ಇಂಡಸ್ಟ್ರಿ ಇಂದತ್ತ ನಿಕಟಪೂರ್ವ ಅಧ್ಯಕ್ಷರು ಬಿಜೆಪಿ ಮುಖಂಡರು ಅತ್ತಾಂದೆ ಸಾಮಾಜಿಕವಾದ ಧಾರ್ಮಿಕವಾದ ಉಳಿಯೊಂದು ಕಾರ್ಯ ನಡಪುನಗಲ ಒಟ್ಟುಗಿತ್ತದ ಪ್ರೋತ್ಸಾಹ ಮಂತಿನಾರು ಏತೋ ಭಜನ ಮಂದಿರ ಏತೋ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿನಾರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅರೆ ನಾರ್ತಿ ವೃತ್ತಿ ಎದುಕೊಂಡಲ್ಲ ಅವರಿಗೆ ರವಿ ಅಣ್ಣ ದಯಮಂತದ ವೇದಿಕೆ ಬತ್ತದು ರವಿರಾಜ್ ಎಬಿಸಿದ ರವಿರಾಜ್ ಬತ್ತದು ಶಾಲು ಪಾಡ್ದು ಉರ್ಪ ಕೊಡದು ಎದುಕೊಂಡೊಂದು ಕೋರಿಕೆ ಅರೆ ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರು ದೇರಳಕಟ್ಟಡು ಪುಣಂಚಿನ ವಿದ್ಯಾರತ್ನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಂದತ್ತ ನಿರ್ದೇಶಕರು ರತ್ನ ಎಜುಕೇಶನ್ ಟ್ರಸ್ಟ್ ಮುಖ್ಯಸ್ಥರು ಅತ್ತಾಂದೆ ಸಾಮಾಜಿಕವಾದ ಧಾರ್ಮಿಕವಾದ ಉವೆ ಕಾರ್ಯಕ್ರಮ ನಡಪುನಾಗ ಐತ ನೇತೃತ್ವ ವಹಿಸುನಾರು ವಿಶೇಷತಃ ಈ ಭಾಗಡು ಏಪಲ ಮರಪೆರ ಸಾಧ್ಯಜಿನ ರತ್ನೋತ್ಸವ ಪನ್ಪುನ ಹೊಸ ಕಲ್ಪನೆಯನ್ನು ಪರಿಚಯ ಮಲ್ತದು ಒಂದು ಆಳ್ವಾಸ್ತು ನುಡಿಸಿರಿ ಲಕ್ಕಂತಿನ ಹೊಸ ದೇಕಿನ ಈ ಭಾಗ ಕನತಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇಂಗ್ಲೊಟ್ಟಿಗಳೇರು ಬಾರಿ ಅರ್ತಿ ಬರ್ತಿಡು ತಾಟಿ ಪಟ್ಟು ಎದುಕೊಂಡೊಂದಿಲ್ಲ ಮೇರೆಗೆ ಶರತ್ ಶೆಟ್ಟಿ ದೇಮಂತದ ವೇದಿಕೆಗೆ ಬರ್ತದು ಎಬಿಸಿದ ಶರತಣ್ಣ ಕುರುಪ ಕೊರತು ಶಾಲು ಪಾಡದು ಎದುಕೊಂಡೊಂದು ಭಿನ್ನಯ ಕೌನ್ಸಿಲರ್ ನಮಕ್ ಮಾತರ್ಗಳ ಬೇತೆ ಬೇತೆ ರೀತಿಯ ಪ್ರೋತ್ಸಾಹ ಮಲ್ತೊಂದು ಪುರಂಚಿನ ಚಿತ್ರಕಲಾ ಚಂದ್ರಕಾಂತ್ ವೇದಿಕೆಗಳು ಅರೆ ನರ್ತಿ ಬಿಡ್ತೀರಿ ರೇಸ್ ಗೆದ್ದುಕೊಂಡಲ್ಲ ಮೇರೆಗೆ ಉಮೇಶ್ ಮಾಸ್ಟರ್ ದೇಮಂತದ ಬರ್ತದೆ ಶಾಲು ಪಾಡದು ಕುರುಪ ಕೊರತೆ ಎದುಕೊಂಡೊಂದು ಕೋರಿಕೆ ಉಮೇಶ್ ಸರ್ ಚಿತ್ರಕಲಾ ಚಂದ್ರಕಾಂತ್ ಅರೆಗೆ ಶಾಲು ಪಾಡದು ಕುರುಪ ಕೊರದು ಮೋಕೆಡ್ ಎದುಕೊಂಡೋಡು ಈ ವೇದಿಕೆಯ ಪುಣ್ಯ ಸಾನ್ನಿಧ್ಯದ ನಂದನ ಬಿತ್ತಿಲದ ಮುಕ್ತೇಶ್ವರರು ಈ ಭಾಗದ ಪ್ರತಿನಿಧಿ ಅತ್ತಾಂದೆ ಇಂಚಪ್ಪ ಕೊಲ್ಯದ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದ ಬರಿತ ಮಲ್ಲ ಅಂಗಡಡು ಗೆಜ್ಜೆಗಿರಿ ಮೇಳ ಸುರೂಕಾದಿ ಈ ಭಾಗಡು ತನ್ನ ಪ್ರಸಂಗ ಗೆಜ್ಜೆಗಿರಿ ಕ್ಷೇತ್ರ ಮಾತ್ಮೆ ನಡಪಾಯರ ಇತ ಮುತಾಲಿಕೆ ವಹಿಸಿದರು ಆರ್ನ ಉಪಸ್ಥಿತಿ ಈಗಲೇ ಮಲ್ಲ ಸಂತೋಷದ ಸಂಗತಿ ಅತ್ತಾಂದೆ ಬಿಜೆಪಿ ಮುಖಂಡರು ಬೇತೆ ಬೇತೆ ಸಂಘ ಸಂಸ್ಥೆಯನ್ನು ತೊಡಗಿಸಿ ಆಯ್ನಂಚಿನ ಚಂದ್ರಶೇಖರ್ ಉಚ್ಚಿಲ್ ಬಾರಿ ಅರ್ತಿ ಬಿರ್ತಿ ನೀರನ್ನು ಎದುಕೊಂಡೊಂದಿಲ್ಲ ಈ ರೇಸ್ಗೆ ಮೇರೆಗೆ ಶ್ರೀ ಸೀತಾರಾಮ ಪೂಜಾರಿ ಕೃಷ್ಣನಗರ ಅರ ದಯಮಂತದು ಬತ್ತದು ಶಾಲು ಪಾಡದು ಕುರುಪ ಕೊರದು ಎದುಕೊಂಡೊಂದು ಕೋರಿಕೆ ಚಂದ್ರಶೇಖರ್ ಉಚ್ಚಿಲ್
ಉಳ್ಳಾಳ ನಗರಸಭೆತ ಉಪಾಧ್ಯಕ್ಷರಾಯಿನ ಒತ್ತುಗುರುಕಾರರಾಯಿನಂಚಿನ ಸಾಮಾಜಿಕವಾದ ಧಾರ್ಮಿಕವಾದ ತೊಡಗಿಸಿ ಆಯ್ನಂಚಿನ ಬದ್ರುದ್ದೀನ ಹರೆಕಳ ಉಮೇರಿನ ಅರ್ತಿ ಬರುತ್ತದೆ ಎದುಕೊಂಡೊಂದು ಉಮೇರಿಗೆ ಸುನೀಲ್ ಆರ್ ಬತ್ತದ ಶಾಲು ಪಾಡದ ಎದುಕೊಂಡೊಂದು ಕೋರಿಕೆ ಯುವ ನಾಯಕರು ಬದ್ರುದ್ದೀನ್ ಹರೇಕಳ ಗ್ರಾಮ ಪಂಚಾಯತ್ದ ಇತ್ತದ ಗುರುಕಾರರು ಹರೇಕಳ ಪಂಚಾಯತ್ದ ಗುರುಕಾರರಾಯನಂಚಿನ ಬದ್ರುದ್ದೀನ್ ಹರೇಕಳ ಉಮೇರಿಗೆ ನಿತ್ಯಾನಂದ ಕ್ಲಬ್ದ ಸುನೀಲ್ ಉಮೇರಡ್ದು ಮೋಕಿಜಿಂದ ಸ್ವಾಗತ. ಉಳ್ಳಾಳ ಬೈಲು ಗುತ್ತು ನಿವೃತ್ತ ಇಂಜಿನಿಯರ್ ಆಯ್ನಂಚಿನ ಸಂತೋಷ್ ಕುಮಾರ್ ಎಂಕಲೊಟ್ಟಿಗೊಳ್ಳೇರು ಭಗವಾನಣ್ಣಗ ಸದಾ ಪ್ರೋತ್ಸಾಹ ಮಲ್ಪುನಾರು ಈ ಗೊಬ್ಬುದ ಕಳಕಲ ಮಲ್ಲ ರೀತಿಯ ಸಹಕಾರ ಕೊಡ್ತಿನಾರು. ಅತ್ತಂದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಮುಖ್ಯಸ್ಥರು ಅತ್ತಂದೆ ಉಳ್ಳಾಳ ಬೈಲು ಗುತ್ತು ನಮ್ಗೆ ಗೊತ್ತುಂಡು ಬಾರಿ ಪುಗರ್ತವಾಯಿನಂಚಿನ ದೈವ ಸಾನ್ನಿಧ್ಯ ಬೊಕ್ಕ ಗೌರವ ಉಪ್ಪುನಂಚಿನ ಜಾಗ ಅವು ಉಳ್ಳಾಳ ಬೈಲು ಗೊತ್ತುದ ನಿವೃತ್ತ ಇಂಜಿನಿಯರ್ ಆಗಿನ ಸಂತೋಷ್ ಕುಮಾರ್ ಅವರಿಗೆ ಅರ್ತಿ ಬರ್ತಿದೆ ಎದುಕೊಂಡಲ್ಲ ಒಬ್ಬರಿಗೆ ಜ್ಞಾನೇಶ್ ಬತ್ತದು ಶಾಲು ಪಾಡದು ಕುರುಪ ಕೊರದು ಎದುಕೊಂಡು ಭಿನ್ನಯ ತಾಟಿ ಬಿಟ್ಟದು ಎದುಕೊಂಡ ಸಂತೋಷ್ ಕುಮಾರ್. ಭಾರತೀಯ ಜನತಾ ಪಕ್ಷದ ತೊಡಗಿಸಿನಾರು ವಿಶೇಷವಾದ ಧಾರ್ಮಿಕವಾದ ಸಾಮಾಜಿಕವಾದ ಜವನರನ್ನು ಒಟ್ಟು ಸೇರಾದ ಅಕ್ಲಿಗೆ ನಾಯಕತ್ವವನ್ನು ಕೊಡ್ತಿನ ಯಶವಂತ್ ಅಮೀನ್ ಇಂಕಲೊಟ್ಟಿಗೊಳ್ಳೇರು ಬಾರಿ ಅರ್ತಿ ಬರ್ತಿದ್ದಾರೆ ಎದುಕೊಳ್ಳೋದಿಲ್ಲ. ಮೇರೆಗೆ ಎಬಿಸಿದ ಧನರಾಜ್ ಶೆಟ್ಟಿ ನೇಮಂತದ ವೇದಿಕೆ ಬರ್ತದೆ ಶಾಲು ಪಾಡದು ಗುರುಪ ಕೊರದು ಎದುಕೊಳ್ಳೋದು ಭಿನ್ನಯ ಧನರಾಜ್ ಶೆಟ್ಟಿ ಯಶವಂತಣ್ಣ ಅರ್ತಿ ಬರ್ತಿದ್ದ ಸ್ವಾಗತ ಇರಿ. ತೊಕ್ಕೋಟಾವಡು ಸುತ್ತಮುತ್ತ ಆವಡು ಓಲ ಅಂಡಲ ಒಂದು ದೊಂಪದ ವ್ಯವಸ್ಥೆ ಬೋಡು ಇಜಿನ ಚಾರದ ವ್ಯವಸ್ಥೆ ಬೋಡು ದಾದಾಂಡ ಒಂದು ವೇದಿಕೆಗೋ ಇಜಿನ ಕ್ರೀಡಾಂಗಣಕ್ಕೆ ಬೋಡಿತಿನ ವ್ಯವಸ್ಥೆ ಬೋಡು ಬಂದಾಗ ರಪ್ಪ ನೆನಪಾಬುನಿ ನಮಕ್ ರೈಮಣ್ಣ ಉಚ್ಚಿಲದ ರೈಮಣ್ಣ ಈ ಬಾಗಡು ನಡತಿನ ಬೇತೆ ಕಾರ್ಯಕ್ರಮಗೂ ಬಾರಿ ಕಡಿಮೆ ದರೊಟ್ಟು ಇಂಗ್ಲೆ ಬೋಡಿತಿನ ಅನುಕೂಲ ಆಪುನಲಕ ವ್ಯವಸ್ಥೆ ಮತ್ತೆ ಕೊಡ್ತಿನ UBM ದ ರೈಮ್ ಉಚ್ಚಿಲು ಉಪಸ್ಥಿತರು ಅರೇನು ನಮ್ಮ ಮಾತೆಲ್ಲ ತಾಟಿ ಬಿಟ್ಟು ಇದುಕೊಂಡ ಮೇರೆಗೆ ಯೋಗೀಶ್ ನೇಮಂತದ ವೇದಿಕೆಗೆ ಬರ್ತದೆ ಯೋಗೀಶ್ ಅಣ್ಣ ಶಾಲು ಪಾಡದು ಪೂರ್ಪ ಕೊಡದು ಎದುಕೊರೋಡು ರೈಮ್ ಅತ್ತಂದೆ ನಗರಸಭೆತ ಕೌನ್ಸಿಲರ್ ಬಣ್ಣ ಕಾರಣಗಳ ಪ್ರಸ್ತುತ ಗೀತಾ ಬಯಕ ಅರ್ತಿ ಬರ್ತದೆ ಎದುಕೊಂಡೊಂದಿಲ್ಲ ಈ ರೇಸುಗೋಸ್ಕರ ಮೇರೆಗೆ ಧನರಾಜ್ ಪುಟ್ಟ ಧಾರ್ಮಿಕ ಸಂಸ್ಥೆಗಳಿಗೆ ಇಂಚಿನ ಕಾರ್ಯಕ್ರಮಗಳಿಗೆ ಮಲ್ಲ ರೀತಿಯ ಸಹಕಾರ ಕೊಡೋದು ಬತ್ತಿನಾರು ಸಾಥ್ ಕೊಡೋದು ಬತ್ತಿನಾರು ಶ್ರೀ ಪ್ರಕಾಶ್ ಅರೇನು ಅರ್ತಿ ಬರ್ತಿದ ತಾಟಿ ಬಟ್ಟು ಎದುಕೊಳ್ಳೋದು ಕೋರಿಕೆ ಮೇರೆಗೆ ಅರುಣ್ ಗಾಂಧಿನಗರ ವೇದಿಕೆಗೆ ಬರ್ತದೆ ಶಾಲು ಪಾಡದು ಕುಲ್ಪ ಕೊಡದು ಎದುಕೊಳ್ಳೋದು ಭಿನ್ನಯ ಕರ್ನಾಟಕ ಇದರ ಸಹಯೋಗಗಳು ಭಾರತೀಯ ರೆಡ್ ಕ್ರಾಸ್ ರಕ್ತನಿಧಿ ಕುಟ್ಲ ಇದರ ಮುಖೇನ 122ನೇ ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರ ನಡೆತೊಂದು ನೇತ ಮುತಾಲಿಕಡು ಪುರಂಚಿನ ನಜೀರ್ ಬಾಯ್ ಇಂಕಲೊಟ್ಟಿಗೊಳ್ಳೇರು ಬಾರಿ ಮೋಕೆಡು ಎದುಕೊಂಡಲ್ಲ ನಜೀರ್ ಬಾಯ್ ಇನ್ನ ಸಹಕಾರ ಬಾರಿ ಮುಖ್ಯ ಮೇರೆಗೆ ಅಕ್ಷಯ್ ಆರು ವೇದಿಕೆಗೆ ಬರ್ತದೆ ಪೂರ್ಪ ಕೊರದು ಎದುಕೊಳ್ಳೋಡು ಇನ್ನಿತ್ತ ಕೋಟಿ ಚೆನ್ನಯ್ಯ ಟ್ರೋಫಿ ಈ ಮುಕ್ತ ಕಬಡ್ಡಿ ಪಂದ್ಯಾಟ ಸಾಮಾಜಿಕ ಕಳಕಳಿಯಿಂದಿರೆ ಈ ರಕ್ತದಾನ ಶಿಬಿರ ಮಲ್ಲ ರೀತಿಯ ಪ್ರೋತ್ಸಾಹ ಮಂತದಲ್ಲಿ ಒತ್ತುಗಾರಿಕೆ ಕೊರನಂಚಿನ ಸಂಸ್ಥೆಗಳ ವೇದಿಕೆ ನಮ್ಮ ಈ ಕ್ರೀಡಾಂಗಣದ ಬರಿಟೆ ಉಪ್ಪುನ ಇಂಥ ಒತ್ತುಡು ಉಪ್ಪುನಂಚಿನ BM ಕಾಂಪ್ಲೆಕ್ಸ್
ಉಮೇಶ್ ವಿಎಂ ಉಪಸ್ಥಿತರುಳ್ಳರು ಸಾಮಾಜಿಕವಾದ ಧಾರ್ಮಿಕವಾದ ತೊಡಗಿಸಿನಾರು ಅತ್ತಂದೆ ಇಂಚಿನ ಕಾರ್ಯಕ್ರಮನಾಗ ದಿಂಜು ಕೈತ ಸಹಕಾರ ಕೊರೋದು ಬತ್ತಿನ ಉಮೇಶ್ ಅಣ್ಣ ಇದನ್ನು ಮೋಕೆಡ್ ಎದುಕೊಂಡೊಂದಿಲ್ಲ ಮೆರೆಗೆ ಅನಂತೇಶ್ ವೇದಿಕೆಗೆ ಬರ್ತದೆ ಪೂರ್ಪ ಕೊರದು ಎದುಕೊನೋಡು ಅನಂತೇಶ್ ಅಣ್ಣ ಉಮೇಶ್ ಅಣ್ಣಗೆ ಶಾಲು ಪಾಡ್ದು ಪೂರ್ಪ ಕೊರದು ಎದುಕೊನೋಡು ನಿತ್ಯಾನಂದ ಯುವಕ ಮಂಡಲದ ನಿತ್ಯದ ಗುರುಕಾರರಾಯಿನ ಸುಜಿತ್ ಗೋನೊಂದುಲ್ಲ ಉಮರಿಗೆ ಶರತ್ ಶೆಟ್ಟಿ ಶಾಲು ಪಾಡದು ಪುರ್ಪ ಕೊರದು ಎದುಕೊಂಡೊಂದು ಕೋರಿಕೆ ಸುಜಿತ್ ಅಣ್ಣ ಮೋಕೆದ ಸ್ವಾಗತ ವೇದಿಕೆ ಎಬಿಸಿ ಕ್ಲಬ್ದ ವಿಜಯ್ ಪಂಡಿತ ವೇದಿಕೆ ಕಬಡ್ಡಿ ಪಂದ್ಯಾಟದ ಪ್ರೋತ್ಸಾಹಕರಾಯನೆಂಚಿನ ಪುರುಷೋತ್ತಮ್ ಅವರು ಉಪಸ್ಥಿತರು ಮೋಕೆಜಿಂದ ಎದುಕೊಂಡೊಂದುಳ್ಳ ಪುರುಷೋತ್ತಮ್ ಅಣ್ಣ ಬೆರೆಗೆ ಉದಿಪನಾಪುನಂಚಿನ ಲೇಸು ಕೋಟಿ ಚೆನ್ನಯ್ಯ ಮುಕ್ತ ಕಬಡ್ಡಿ ಪಂತ ಉಳ್ಳಾಳ ಶ್ರೀ ತಿರುಪ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಯನೆಂಚಿನ ಮಂಜಪ್ಪ ಕಾರ್ನಲ್ಲಿ ಹಿಡಿದು ಸುಡರರ್ಲಾವ್ನ ಮುಖೇನ ಉದೀಪನಾಪುರಂಚಿನ ದಿವ್ಯಗಳಿಗೆ ಕೋಟಿ ಚೆನ್ನಯ್ಯರ ಕಂತಿನ ರೆಡ್ ಅಮರ ಟ್ರೋಫಿಯನ್ನ ಒಟ್ಟುಗು ಬಾರಿ ವಿಶೇಷವಾಗಿ ಆಕರ್ಷಣೆಗೊಟ್ಟಿಗೆ ಬೈತ ನಡಪುಣಂಚಿನ ಲೇಸು ಇದು ಬಯ್ಯ ವಿಶೇಷವಾಗಿ ಸಮಾರೋಪ ಮುಗಿತನದ ಲೇಸು ನಡಪರೊಂದು ಇದಕ್ಕೆ ಸಾಧಕ ಸನ್ಮಾನ ಅಭಿನಂದನೆಯೊಟ್ಟಿಗೆ ಸಮಾರೋಪದ ಮುಗಿತನದ ಲೇಸು ಕೆಜಿ ವಿಭಾಗದ ಕೋಟಿ ಚೆನ್ನಯ್ಯ ಟ್ರೋಫಿ ಮುಕ್ತ ಕಬಡ್ಡಿ ಪಂದ್ಯಾಟ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೈದಾನದ ಉದೀಪನಾಪುರಂಚಿನಗಳಿಗೆ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ವಿಭಾಗದ ಕೋಟಿ ಚೆನ್ನಯ್ಯ ಟ್ರೋಫಿ ಉದೀಪನ ವಿಶೇಷವಾದ ಒಂದು ಆಕರ್ಷಕವಾದ ಒಂದು ಮಂಡೆ ಉಂಟು ತುಲೆ ಈ ಸಲತ್ತ ಆಯ್ತಾ ಉಲ ಹಿಡಿದು ಟೀಮು ಬರೆಯರಿಗೆ ಆಯ್ತಾ ಉಲ ಹಿಡಿದು ಟೀಮ್ ಬರೆಯರೆ ನಿಖಿಲನ ಕಾತೊಂದುಲ್ಲ ಆ ಹೊಸ ನೋಟಲು ತೇರ್ನ ಕಾತೊಂದುಲ್ಲ ವಿದ್ಯಾಂಜನೇಯ ಉಳ್ಳಾಳ ಚರಣ ಪಾದ ಕಮಲಾರವಿಂದು ಗಡ್ಡ ಬೋರೊಂದು ನಮ್ಮೊಂದು ಬತ್ತಿನಂಚಿನ ಮಹಾತಾ ಧರ್ಮದ ದೇವರೆಲ್ಲ ಈ ಪೊರ್ತು ನೆನೆತೊಂದು ದಾದ ಬಂಡ ಕ್ರೀಡೆ ಬಂಡ ಅಂಚ ವಿಶೇಷವಾದ ಭಗವಾನನ ಮುಂದಾಳತ್ತರು ಆರೆ ಹೊಸ ನರೇಂದ್ರ ಮೋದಿಜಿ ಲೆಕ್ಕನೆ ಬೇತೆ ಯೋಜನೆ ಅರಡಲ ಉಂಟು ನರೇಂದ್ರ ಮೋದಿಜಿನ ಯೋಚನೆ ಇಜ್ಜಿನ ಬಂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂಜನೆ ನಮ್ಮ ಭಗವಾನನ ಎಂಜಿನ ಬಂಡನಂದ ಕೋಟಿ ಚೆನ್ನಯ್ಯರನ ಪುದರದಿದೆ ಆದಿಶಕ್ತಿಗೆ ಎಂಜಿನ ಶಕ್ತಿ ಉಂಡು ಪನ್ಪುನ ಲೆಕ್ಕಾಚಾರಡು ಅವು ಮಾತೆರೆಗಳ ಮಾದರಿ ಯಾವಡು ಐತ ವಿಶೇಷವಾದ ಶಕ್ತಿ ಮಾತೆರೆ ಬರ್ತದೆ ಸಾಮರಸ್ಯ ಮೂಡರೆ ಪನ್ಪುನ ಲೆಕ್ಕಾಚಾರಡು ಇನಿ ಕಬಡ್ಡಿ ಪಂಡನಂದ ಕಬಡ್ಡಿ ಭಜನೆ ಓಲುಂಡ ಅವಳು ವಿಭಜನೆ ಇಜ್ಜಿಂದ ಹಿರಿಯಗಳ ಪಂಡೊಂದು ಬರ್ಪೇರಿ ಅಂಜನೆ ಕಬಡ್ಡಿ ಓಲುಂಡ ಅವು ಒಂದು ಕ್ರೀಡೆ ಅವು ನಮ್ಮ ದೇಶಿ ಕ್ರೀಡೆ ಆ ಕ್ರೀಡೆ ಓಲು ಉಂಡ ಅವಳು ಸಾಮರಸ್ಯ ಉಂಡು ಓಲು ಸಾಮರಸ್ಯ ಉಂಡ ಅವಳು ಅಭಿವೃದ್ಧಿ ಉಂಡು ಓಲು ಅಭಿವೃದ್ಧಿ ಉಂಡ ಅವಳು ಸುಖ ಉಂಡು ಓಲು ಸುಖ ಉಂಡ ಅವೇ ಸ್ವರ್ಗ ಪಂಡದ ಹಿರಿಯಗಳ ಪಂಡಿಲೆಗನೆ ಮಂತಿನಂಚಿನ ಕಬಡ್ಡಿ ಐಟು ವೇದಿಕೆ ವಿಶೇಷವಾದ ಆ ದೀಪನು ಪ್ರಜ್ವಲನೆ ಮಂತನಾರೆ ಅಂಚಿಂಚಿನ ರತ್ ದೇವರನ ಕೈಪತ್ತಿನ ನಿತ್ಯ ನಿರಂತರವಾದ ಸಮಾಜದ ಒಲಿತೇನೆ ದೇವರಿಡ ಕೇನ್ನಂಚಿನ ವಿಶಾಲವಾದ ಹೃದಯತ್ತಿನಂಚಿನ ಗೌರವಾನ್ವಿತ ಮಂಜಪ್ಪ ಕಾರ್ನಾರವರ ಅರ್ಣಕಾರ ಗಡ್ಡಪೂರನ್ನು ವೇದಿಕೆಡು ಒರಿಯರ್ದು ಒರಿ ಘಟಾನುಘಟಿ ನಾಯಕರುಳ್ಳೆ ಅವು ಬೇತೆ ಸಂಘ ಸಂಸ್ಥೆ ಆದಿಪ್ಪು ಸಂಘಟನೆ ಆದಿಪ್ಪು ಪಂಚಾಯತ್ ನಗರಸಭೆ ಬೇತೆ ಕೌನ್ಸಿಲರ್ನಗಳು ಅಧ್ಯಕ್ಷರಗಳು ಉಪಾಧ್ಯಕ್ಷರಾದಿಪ್ಪು ಅಂಚನೆ ಬೇತೆ ಬಿಜೆಪಿದಗಳುಳ್ಳರು ಕಾಂಗ್ರೆಸ್ ತಗಳುಳ್ಳರು ದಳ ತಗಳುಳ್ಳರು ಅಂಚನೆ ಬೇತೆ ಪಾರ್ಟಿದ ಗಣ್ಯರು ಉಳ್ಳರು ಅಂಜನೆ ಭಾರಿ ಶೋಕರು ನೀವು ಕೇವಲ ಕಬಡ್ಡಿ ಬಂದ್ ಬೇತೆ ಕಾರ್ಯಕ್ರಮ ದೀತೇರಿ ನೆತ್ತೇರಿ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರ ಹಿರಿಯಗಳು ಒಂಜಿ ಪಂಪೇರಿ ಇಂಚಿನ ನಮಗ ಅನ್ನದಾನ ಮಾತಿರ್ದಿಲ್ಲ ಮಲ್ಲದಾನ ಅನ್ನದಾನ
ಮಾತಾಡ್ದಲ್ಲ ಮಲ್ಲದಾನ ವಿದ್ಯಾದಾನ ಐದಲ ಮಲ್ಲದಾನ ಇಂಚಿನ ಪಂಡ ರಕ್ತದಾನ ಇಂಜಿನೆಗೆ ಪಂಡ ಪಂಡ ಎರೆಗಾಲ ಒಂಜಿ ಅತ್ಯಂತ ಅರ್ಜೆಂಟ್ ನೆತ್ತೇರು ಓಡುಂದಾಂಡ ಆ ನೆತ್ತೆರಡು ಗ್ರೂಪ್ ಮಾತ್ರ ಚೇಂಜ್ ಆದಿಪ್ಪು ಬಣ್ಣ ಕಲ್ಲರ್ ಒಂದೇ ಒಂಜಿ ಕಲ್ಲರ್ ಅವು ಬ್ಯಾರ್ಲನ ಕಲ್ಲರ್ ಆದಿಪ್ಪು ಹಿಂದುಳಿನ ಕಲ್ಲರ್ ಆದಿಪ್ಪು ಕ್ರಿಶ್ಚಿಯನ್ ದಕ್ಲೆ ಕಲ್ಲರ್ ಆದಿಪ್ಪು ಏರ್ನಲ ಈ ಭೂಮಿಲಿ ಜನ್ಮ ದೇತೊಂದು ನಕ್ಲೆನ ಏರ್ನಾಳ ನೆತ್ತೆರ್ದ ಕಲ್ಲರ್ ಹೋಗುಂದಾಂಡ ಅವು ಕಂಪು ನೀಲಿ ಬೆತೆ ಬೆತೆ ಇಜ್ಜಿ ಕಪ್ಪು ನೀಲಿ ಆನಂದನ ನೆತ್ತೆರು ರೋಗರ ಇಂಜಿನ ರೋಗರ ಬೈದಿನ ನೆತ್ತೆರನ್ನ ಆನ ನಿಜವಾದ ನೆತ್ತೆರ್ದ ಕಲ್ಲರ್ ಈ ದೇವೇರು ಷಷ್ಠಿ ಮಂತ್ರದ ಈ ಭೂಮಿಲಿ ಮಾದರ ನೆತ್ತೆರ್ಲ ಕೆಂಪೆ ಐತೆ ಗ್ರೂಪ್ ಅವು ಬಿ ಪಾಸಿಟಿವ್ ಆದಿಪ್ಪು ಬೆತೆ ಆದಿಪ್ಪು ಅಂಚಿನ ಬೆತೆ ಬೆತೆ ನೆತ್ತೆ ಗ್ರೂಪ್ ಇಪ್ಪು ಆಂಡ ಅಂಚಿನ ನೆತ್ತೆರ ಕೆಲವೊಂಜಿ ಸತ್ಯ ಅರ್ಜೆಂಟ್ ಆದ ಒಂಜಿ ಪೊಣ್ಣು ಬಂಜಿನ ಪೊಣ್ಣು ಪೆದ್ದನಾಗ ಅತ್ಯಂತ ಬ್ಲೀಡಿಂಗ್ ಆನಂದನ ನೆತ್ತೆರದ ಭಾರಿ ಅವಶ್ಯಕತೆ ಅವಳು ನೆತ್ತೆರಿದ್ದಿನ ಅವು ಆ ಧರ್ಮದಾನ ನೆತ್ತೆರ್ಲ ಅವು ಆ ನೆತ್ತೆರಿ ಕೊಟ್ಟು ಆ ಪೊಣ್ಣನ್ನು ಬದುಕವನಂಚಿನ ಓಲಾನ್ಲ ಆಕ್ಸಿಡೆಂಟ್ ಆದ ಭಾರಿ ರಕ್ತಸ್ರಾವ ಅದು ಅತ್ಯಂತ ಜರೂರು ಅದು ನೆತ್ತೆರ್ಬೋದು ಅಂದ ಕೆಲವೊಂದು ಹಾಸ್ಪಿಟಲ್ ಹೋಯ್ತು ನಾನು ನೆತ್ತೆರದ ಸ್ಟಾಕ್ ಪೂಜೆ ಐಕ್ಯ ಬರದೆ ಇಂಚಿನ ರಕ್ತದಾನ ಶಿಬಿರ್ ಮಂತದೆ ಆ ವಿಶಾಲವಾಯಿನ ಮನಸ್ಸರಿ ಏರೇ ಮಾತ ರಕ್ತದಾನ ಮಂತಾರೆ ಭಾಗ್ಯ ಉಂಡ ಆ ರಕ್ತದಾನ ಮಂತದಾನ ಭಾರಿ ಮಲ್ಲ ದಾನ ಆ ದಾನ ಮಂತದಾನ ದೇವರನ ಆಶೀರ್ವಾದ ಉಂಡು ಏರಿಗೆ ರಕ್ತ ಬೋಟು ಆ ರಕ್ತ ಸ್ವೀಕಾರ ಮಂತನಾಗ ಅಕ್ಲೆ ಮನಸ್ಸರಿ ಬಂದರೆ ಏರಿ ಇಂಕ ನೆತ್ತೆರಿ ಕೊಡ್ತಾರ ದೇವರ ಅಕ್ಲೆನ ಎಡ್ಡೆ ಮನ್ಪಡೆ ಅಕ್ಲೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕರುಣಿಸಿ ಅವ್ರು ಬಂದದೆ ಹೃದಯದ ಉಲಯ ಪ್ರಾರ್ಥನೆ ಮಂತಂದ ಅವು ಒಂಜಿ ಬ್ರಹ್ಮ ಕಲಸ ಮಂತನ ಮಲ್ಲ ಭಾಗ್ಯ ಬಂದರೆ ಹಿರಿಯಕ್ಲು ಬಂತಾರೆ ಸತ್ಯ ಅಂಚ ಭಗವನನ್ನೇ ಎಂಚ ಬಂದ ಪಾದರಸದಾಗ ಬೆಳ್ತೊಂದುಲ್ಲೇರು ಆರು ಕೊಡೆಲಾತೆ ಒಂತಿಜರಿಗೆ ಕಾಂಡ ಚಾಪರ್ತಿಜರಿಗೆ ಆರ್ನ ದೇಯ ಒಂಜಿ KT ಸುವರ್ಣರ್ಲ ಆರ್ಲ ಉಚ್ಚಿಲ್ದ ನಮ್ಮ ಗೆಜ್ಜೆಗಿರಿಗೆ ಹೋದಾನಾಗ ಆ ಗೆಜ್ಜೆಗಿರಿತ ಆ ವಿಶಾಲವಾಯಿನ ಜಾಗೆದೆ ಭವ್ಯವಾಯಿನ ಸುಂದರವಾಯಿನ ಅವಳು ವಿಶಾಲವಾದ ಏನಾರ್ಜಿತ್ತನಂಚಿನ ಆ ಕ್ಷೇತ್ರಕ್ಕೂ ಪಾದಾರ್ಪಣೆ ಮನ್ಪನಾಗ ಬಣ್ಣಗ ಆ ಕೋಟಿ ಚೆನ್ನಯ್ಯರೇ ಸತ್ಯವಾದ್ರ ಅವರಿಗೆ ಭಾರಿ ಮಲ್ಲ ಆಶೀರ್ವಾದ ದಾದ ಬಂದ ಈ ನಾನು ಊರು ಎಂಜಿನ ಎಡ್ಡ ಬೇಲ ಮನ್ಪುಂಡ ಕೋಟಿ ಚೆನ್ನಯ್ಯರನ್ನ ಪುದರಿದೆ ಬೇಲ ಮನ್ಪುಲೆ ಆ ಬೇಲ ಮಂತ ನಾನು ಐತ ಒಟ್ಟಿಗೆ ಎರಾನ್ಲ ಎಡ್ಡೆಂದ ನಕ್ಲು ಎಂತೆಲ್ಲ ಬರ್ತೀರ ಎಡ್ಡೆಂದ ನಕ್ಲ ಹತ್ತೊಂದು ನಕ್ಲು ಬರ್ತೀರನಲ್ಲ ಆಕಳು ಎಡ್ಡೆ ಆದ ಬೋಪೇರಿ ಅಂಚಿನ ಮಲ್ಲ ಮನಸ್ಸರಿ ಇನಿ ಕೋಟಿ ಚೆನ್ನೈರ ಪುದಾರಡೆ ಆ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ದಾಗ್ಲಿ ಈತು ಶೋಕದಂಜಿ ಕಾರ್ಯಕ್ರಮ ದೀತೇರು ಅರೆಗೆ ದೀತೋಲಿ ಕೋಟಿ ಚೆನ್ನೈರ ಪುದಾರ್ದ ದೇವ್ರು ಅರ್ನ ಬಪ್ಪನಲ್ಲ ಅಮ್ಮಲ ಪುದಾರ್ ದಿತ್ತೋಲಿ ಇದನ್ನ ಬೇತೆ ಹೂವ ನೆತ್ತ ಪುದಾರ್ ದಿತ್ತೋಲಿ ಆನ ದೇವರನೊಂಜಿ ಆ ಷಷ್ಠಿ ಶಕ್ತಿ ಉಂಡತ್ತೆ ಐನ್ ದೀತೇರು ಐಕೆ ಬರದೆ ಭಗವನನ್ನ ಕಬಡ್ಡಿ ಗೊಬ್ಬುನೆಲ್ಲ ತೂತೆ ಕ್ರಿಕೆಟ್ ಗೊಬ್ಬುನೆಲ್ಲ ತೂತೆ ಮುಂಜಿ ದಿನ ಅರೆ ಮೆಲ್ಲ ಗುಟ್ಟುಡ್ಕೊಂಡು ಇರೇನ ಪ್ರಾಯ ಅದನ್ನು ಯಾನ್ ನೆಂತೀನಿ ಕೊಂಚ 10 ವರ್ಷ ಎಲ್ಲಿ ಆದಿತ್ತೇರು ಏತೆ ಹೆಂಗೆ ಪುಣಿ ಮುಂಜೆ 54-55 ವರ್ಷ ಆಪನೆ ಆತ ಹೆಂಗೆ ಎನ್ನ ತರಟಿ ಆರೆ ಹೆಂಗೆ 10 ವರ್ಷ ಇಲ್ಲ ನಾನು ಒಂಚೂರು ಕುದ್ದಿ ಒಳ್ಳೆರಿ ಏನಾರ್ದಿಲ್ಲ ಫಾಸ್ಟ್ ಬಲಿಕೋರಿ ಏನಾರ್ದಿಲ್ಲ ಫಾಸ್ಟ್ ಪಾತೇರಿ ಓಲ್ ತಗೊಂಡೆಲ್ಲ ಕಬಡ್ಡಿ ಅವು ಒಂದು ಮಾತು ಮಲ್ಕೋರಿ ಮಿತ್ರ ತೆತ್ತು ಲಾಗಿ ನಾಲ್ಕಾರು ಸತಿ ತೂತೆ ಅಪ್ಪ ಮೆಲ್ಲ ಕೇಂದ್ರ ಅರ್ನ ಪ್ರಾಯ ಬಣ್ಣಕ್ಕೆ ಆಶ್ಚರ್ಯ ಅಂದ್ರಿ ಆನ ದೇವರ ಮಾತೇರಿಗಳ ಅರ್ಲಕ್ಕನೆ ಶಕ್ತಿ ಕೊರಡಿ ನಾನಾತ್ ವರ್ಷ ಆ ನಾನಾತ್ ಕಬಡ್ಡಿ ಪ್ಲೇಯರ್ ನಾಕ್ಲೇನೆ ಷಷ್ಠಿ ಮಂತದ ಹಾಕ್ಲೇನೆ ಕೇವಲ ಉಳ್ಳಾಲಗೂ ಮಾತ್ರ ಸೀಮಿತ ಅಂದ್ರೆ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸೋಣಂಚಿನ ಬೇಲೆಲ್ಲ ಭಗವಾನನ ಮುಖಾಂತರವಾಡಿ ಮೂಲು ಗುಬ್ಬಿನಕ್ಲಿ ಯಥಾ ಜನ ಇನಿ ಪ್ರೋ ಕಬಡ್ಡಿ ಇಲ್ಲ ಗೊಬ್ಬದಿರಿಗೆ ಇನಿ ಯಥಾ ಜನ ರಾಷ್ಟ್ರ ಮಟ್ಟಗಳ ಪೋತರಿಗೆ ಅಂಚ ಇನ್ನೆಲ್ಲವರ ನೆಟ್ಟೆ ಗೊಬ್ಬಿನಕ್ಲು ನುವೇ ಮೈದಾನದ ಗೊಬ್ಬಿನಕ್ಲು ಬೆದ ಬೆದೊಡ್ಡಿ ಗೊಬ್ಬಿನಂಚಿನ ಈ ಭಗವನನ್ನೇ ಈ ಪ್ರಾಯಗಳ 6 ಮನ್ಪುನಂಚಿನ ಬೇಲೆಗೆ ಎಂಕ್ಲೆನ ನೂದೇಕೆ ಇದಕ್ಕೆ ಪುಗೆಲ್ ಕೊರಪ ಇದೇ ಒಟ್ಟಿಗೆ ಎಂಕಲು ಉಳ್ಳ ಪನ್ನೊಂದು ನಾನಾತಿ ಎಡ್ಡೆ ಸೇವೆಯನ್ನು ಮನ್ಪುನಂಚಿನ ಭಾಗ್ಯ ಇದಕ್ಕೆ ಒದಗಿಸದು ಕೊರಡೆ ಇನ್ನಿತ ಕಬಡ್ಡಿ ಉದ್ಘಾಟನೆ ಆಪನಂಚಿನ ಈ ಕಬಡ್ಡಿ ನಾನ ಸಮಾರೋಪ ಆಪನ ಅಡೆಮುಟ್ಟ ದೇವರನ ಆಶೀರ್ವಾದರು ಹಿರಿಯಕ್ಲಿನ ಆಶೀರ್ವಾದರು ದಾಳಾ ಐಕ್ಯ ಒಂಜಿ ಕಪ್ಪು ಚುಕ್ಕೆ ಬರಂದಿಲಕ ದಾಳಾ ಒಂಜಿ ವಿಘ್ನ ಬರಂದಿಲಕ ಆ ದೇವರನ ಹಿರಿಯಕ್ಲ ಆಶೀರ್ವಾದ ಈ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ದ ಇಡೀ ಟೀಮ್ಗೆ ಬರಡೆ ಮೂಲು ಗೊಪ್ಪಿನಕ್ಲೆಗೆ ಎಡ್ಡೆ ಪುದರ್ ಬರಡೆ ಪನ್ನೊಂದು ಪಾತೆರ ಅವಕಾಶ ಮಂತ್ರಿ ಕೊಟ್ಟು ನಮಗೆ ಪೂರೇರಿಲ್ಲ ಎನ್ನ ಉಡಲ್ದಿಂಜಿನ ಸೊಲ್ಮೇಲೆನೊಟ್ಟಿಗೆ ಭಾರಿ ಶೋಕರು ಒಂದು ಕಾರ್ಯಕ್ರಮ ನಿರೂಪಣೆ ಮಂತನಾದ ಅವು ಯಶಸ್ವಿಯಿಂದ ಲೆಕ್ಕಾಚಾರ ಏಪ ಪಡ್ಕೊಂಡು ಬಂದ ಒಂದು ದೇವಸ್ಥಾನದ ಬ್ರಹ್ಮ ಕೆಲಸ ಅವ್ರನ್ನ ಹೊರೆ ಕಾಣಿಕೆ ಯಶಸ್ವಿ ಅವರು ಅಂಜನೆ ಕಾರ್ಯಕ್ರಮ ಯಶಸ್ವಿ ಅವ್ರನ್ನ ಕಾರ್ಯಕ್ರಮ ನಿರೂಪಬೇಕು ಭಾರಿ ಶೋಕರು ಭಾರಿ ಪಡ್ಲು ದೇವರನ್ನ ಪುದರ ಕಾರ್ಯಕ್ರಮ ಮಂತನಾದ ಆ ಕಾರ್ಯಕ್ರಮ ಯಶಸ್ವಿ ಉಳ್ಳಾಳ್ರಿ ಡಾಕ್ಟರೇಟ್ ಪದವಿ ಪಡೆಯುತ್ತಾರೆ ಅತ್ಯಂತ ಎಲ್ಲಿಯ ಪ್ರಾಯ ನಾನೆಲ್ಲ ಭವಿಷ್ಯ ಉಂಟು ಅರ್ನ ಬಾಯಿಗೆ ನೆಟ್ಟೆ ಬರ್ಪುಣಂಜಿನ ಮುತ್ತು ರತ್ನದಂಜಿನ ಪಾತೆರ ಅರಡೆಪ್ಪುಣಂಜಿನ ಜ್ಞಾನ ಭಂಡಾರ ಅವು ಮಾತೆರೆಗಳ ಎಂಚ ಪ್ರಸಾದ ಕೊರ್ಪುಣ ಆ ರೀತಿ ಪೋಡೆ ಪಂಡದ ದೇವರ ಪ್ರಾರ್ಥನೆ ಮಂತಂದು ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ.
ಇನಿ ಬಾರಿ ಒಂಜಿ ಕಬಡ್ಡಿ ಪಂದ್ಯಾಟ ತೊಕ್ಕೋಟುಡು ಭಾರಿ ವರ್ಷೋಡ್ದಿಂಚ ನಮ್ಮ ಮಾತ ಇಲ್ಲಿ ಒಪ್ಪುನಗ ಈ ಒಂಜಿ ಕಬಡ್ಡಿ ಪಂದ್ಯಾಟನ ವೀಕ್ಷಣ ಬಲ್ಪನಂಚಿನ ಸಂದರ್ಭ ಇತ್ತಂಡೆ. ಕಬಡ್ಡಿ ಪಂಡ ತೊಕ್ಕೋಟು ಪಂಡ ಕಬಡ್ಡಿಯಿಂದ ಪನ್ಪನಂಚಿನ ಏತೋ ಜನಕುಲನ್ನು ಈ ಒಂಜಿ ಕ್ರೀಡಾಂಗಣ ಇನಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟದೆ ಕೀರ್ತಿ ಕೊರ್ಪಿನಂಚಿನ ಒಂಜಿ ಪುಣ್ಯದ ಒಂಜಿ ಮಣ್ಣು ಡಾಕ್ಟರ್ BR ಅಂಬೇಡ್ಕರ್ ಈ ರಂಗಮಂದಿರದ ಮೈದಾನದ ಪನ್ಯರ ಬಾರಿ ಸಂತೋಷ ಒಂದುಂಡು. ಇತ್ತ ಪ್ರಾಸ್ತಾವಿಕವಾದ ಅರುಣ್ ಪನ್ಲೆಕನೆ ನಮ್ಮ ಭಗವಾನ್ ದಾಸರು ಬಾರಿ ಜನಪ್ರಿಯ ಒಂಜಿ ಕ್ರೀಡಾಪಟು ಆದ ಇನ್ನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ತಮ್ಮನ್ನು ತೊಡಗಿಸಬಹುದು ಅನೇಕ ಕಾರ್ಯಕ್ರಮ ನಮ್ಮೊಟ್ಟಿಗೆ ಭಾಗವಹಿಸುವುದು. ಕಳಿನ ಗೆಜ್ಜೆಗಿರಿ ಕೋಟಿ ಚೆನ್ನೈರ್ನ ದೇವಿ ಪೈದ್ಯತಿ ಕ್ಷೇತ್ರದ ಆ ಒಂದು ನಂದನ ರೀತಿಯಿಂದ ಕಾರ್ಯಕ್ರಮಕ್ಕೆ ಸುರುದು ಬರ್ತಿನಂಚಿನ ಈ ಸಂದರ್ಭಡು ಅವರಿಗೆ ಬಾರಿ ಆ ಒಂದು ಪವಿತ್ರ ಕ್ಷೇತ್ರದ ಒಂದು ದರ್ಶನ ಆಯ್ನ ಬಾರಿ ಸಂತೋಷ ಆನಿ ಆರು ವ್ಯಕ್ತಪಡಿಸಿದ್ದಾರೆ. ಅಂಚಾದೆ ಆರು ಮಲ್ಪನಂಚಿನ ಈ ಒಂಜಿ ಎಡ್ಡೆ ಕಾರ್ಯ ಸಮಾಜಮುಖಿ ಆಯ್ನಂಚಿನ ಕಾರ್ಯಕ್ರಮಕ್ಕೆ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಅಂತ ಬಂದಿನ ದೀವಂದು ಸತ್ಯ ಧರ್ಮಡು ಮೆರೆದು ಇನಿ ಅನ್ಯಾಯಕ್ಕೆ ವಿರೋಧವಾದ ಇನಿ ನ್ಯಾಯಗೂ ಪರವಾದ ಇತ್ತಿನಂಚಿನ ಕೋಟಿ ಚೆನ್ನಯ್ಯರನ್ನ ಒಂಜಿ ಆ ಧಾರ್ಮಿಕ ಆ ಒಂದು ಕ್ಷೇತ್ರದ ಪುದರಂದಿ ಬಂದು ಇನಿ ಕ್ರೀಡಾ ಕಾರ್ಯಕ್ರಮನ ಇನಿ ಬಾರಿ ಪೊರ್ಲುಡು ಮಲ್ತೊಂದುಲ್ಲೇರು. ನಂಗೆ ಮಾತ್ರ ಗೊತ್ತಿದ್ರೆ ಕಬಡ್ಡಿ ಇನಿ ಗ್ರಾಮೀಣ ಕ್ರೀಡೆ ನಮ್ಮ ಬಾರಿ ವರ್ಷದ್ದು ಈ ದುಂಬು ಈ ಕ್ರೀಡೆಗೆ ಬಾರಿ ಮಹತ್ತರವಾಯಿನಂಚಿನ ಕೊಡುಗೆನೆ ಕೊಡ್ತನಂಚಿನ ನಮ್ಮ ಭಾರತ ದೇಶ ಇನಿ 5 ಪಕ್ಕ ನಡುಟು ಕಬಡ್ಡಿಗೆ ಒಂತ ಮಾನ್ಯತೆ ಕಡಿಮೆ ಆದ ಕ್ರಿಕೆಟ್ ಬರ್ಪನಂಚಿನ ಕಾಲ ಬರ್ತನೆ ಅಂಡ ಇನಿ ನಮ್ಮ ಕಬಡ್ಡಿಗೆ ದಾಯ ಒಂಜಿ ಭಾರಿ ಭಾರತ ದೇಶ ಬಾರಿ ಮಣ್ಣನ್ನೇ ಕೊಡ್ತಂದು ಪಂಡ ಕಬಡ್ಡಿಯಿಂದ ಪನ್ಪನ ಒಂಜಿ ಸಾಂಸ್ಕೃತಿಕ ಒಂಜಿ ಕ್ರೀಡೆ ಅಂದು ಪನ್ನೇರ ಬಾರಿ ಸಂತೋಷ ಬಂದಳು. ನಮ್ಮ ಕಬಡ್ಡಿದ ಪ್ರಾರಂಭ ನೆಲನ ಆ ನಮಸ್ಕಾರ ಮತ್ತೊಂದು 5 ಪಕ್ಕ ಒಂದು ಕ್ರೀಡೆಗೆ ದುಂಬೋಪನಂಚಿನ ಒಂದು ಕ್ರೀಡೆ ಇತ್ತಂದಾಂಡ ಅವು ಕಬಡ್ಡಿ ಕ್ರೀಡೆ ಐಕೆ ಮಹತ್ತರವಾಯಿನ ಗ್ರಾಮೀಣ ಒಂದು ಕ್ರೀಡೆಗೆ ಮಹತ್ತರವಾಯಿನ ವಿಶೇಷನ ಕೊರದು ಇದು ಭಾರತ ಅಂತಾರಾಷ್ಟ್ರೀಯ ಮಟ್ಟಡು ಆ ಒಂದು ಕಬಡ್ಡಿಗೆ ಮಣ್ಣನೆ ತೆಗೆದು ನಾವು ನಮ್ಮ ಈ ಪುಣ್ಯ ಮಣ್ಣಿಗೆ ಸಂದನಂಚಿನ ಗೌರವಂತ ಪನ್ನೇರ ಬಾರಿ ಸಂತೋಷ ಆ ಒಂದೊಂದು ಇನಿ ಇಂಚಿನ ಈ ಒಂಜಿ ಕ್ಷೇತ್ರಡ್ ಕಬಡ್ಡಿದ ಮಸ್ತ್ ಇಲ್ಲಿ ನಿತ್ಯಾನಂದ ಉಪ್ಪಡು ಶಿವಾಜಿ ಉಪ್ಪಡು ನೇತಾಜಿ ಉಪ್ಪಡು ಇನಿ ಬ್ರದರ್ಸ್ ಉಪ್ಪಡು ಬೇತೆ ಆ ಒಂಜಿ ಕಬಡ್ಡಿದ ತಂಡ ಮಸ್ತ್ ಈ ಭಾಗಡೆ ವೀರಮಾರುತಿ ವ್ಯಾಯಾಮ ಶಾಲೆ ಇನಿ ಐಟ್ ಗೊಬ್ಬದು ಇನಿ ವಿಜಯ ಕ್ರೀಡಾಪಟುಲು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಡೆ ತಮ್ಮ ಪ್ರತಿಭೆಯನ್ನು ಗುರಿಸದು ಇನಿ ರಾಜ್ಯ ಸರ್ಕಾರ ಪಡೆ ಕೇಂದ್ರ ಸರ್ಕಾರ ಇನಿ ಆ ಕ್ರೀಡಾ ಆ ಕ್ಷೇತ್ರಡು ಅಕಲೆಗೆ ಒಂಜಿ ಉದ್ಯೋಗ ತೆಗೆದಂಚಿನ ಒಂಜಿ ನೆನಪು ಮಲ್ಪನಂಚಿನ ಕಾರ್ಯಕ್ರಮ ಇನಿ ಕಬಡ್ಡಿ ಅಂಚಾದ ಈ ಕಬಡ್ಡಿ ಇನಿ ಗೊಬ್ಬದು ಈ ಊರುಗು ಏರು ಇನಿ ಕಬಡ್ಡಿ ಮಸ್ತ್ ತಂಡಲು ಇನಿ ಬೈದನೆ ಇನಿ ಸೋಲು ಗೆಲುವು ಮುಖ್ಯತ್ತು ಇನಿ ಕ್ರೀಡೆಗೆ ಭಾಗವಹಿಸಿನಂಚಿನ ಬಾರಿ ಪ್ರಾಮುಖ್ಯವಾಯಿನ ವಿಷಯ ಅಂಚಾದೆ ಇನಿ ಏರು ಗೆಂದೇರ ಅಕಲು ನನ್ನ ದುಂಬುಗು ನಿರಂತರವಾದ ವಿಜಯನ ಸಾಧಿಸುವರಿ ಏರು ಸೋತುತ್ತೀರ ಅಕಲು ಪಲಾಯನವಾದ ಮಲ್ಪಂದೆ ನನ್ನ ದುಂಬುದ ದಿನಪಲ್ಲಿ ಖಂಡಿತ ಪಾತ್ರ ಹಿಂದುವ ಅಂದು ಬರಪಿನ ಆ ಛಲದೊಟ್ಟಿಗೆ ನಮ್ಮ ಆ ಒಂದು ಕಾರ್ಯಕ್ರಮ ದುಂಪವಡು ಇನಿ ಈ ಒಂದು ಕಾರ್ಯಕ್ರಮಕ್ಕೆ ಲೆತ್ತದ 2 ಪಾತ್ರ ಅವಕಾಶ ಮಲ್ತುಕೊರನಂಚಿನ ಈ ಒಂದು ತೊಕ್ಕೋಡು ಜಂಕ್ಷನ್ ಬಾಯ್ಸ್ ಬಕ್ಕ ಭಗವಂತಾಸನಂಚಿನ ಮಾತ ತಂಡ ಮೂಲ ತೀರ್ಥನಂಚಿನ ಮಾತ ಆತ್ಮೀಯರಿಗೆ ವಂದನೆ ಸಲ್ಲಿಸಲೆನ್ನ ಪಾತ್ರ ಅಂತ ಜೈ ಹಿಂದ್ ಜೈ ಭಾರತ್ ಮಾತ. ನನಗೆ ಈ ಕಬಡ್ಡಿಗೆ ಒಂದು ಪದೇ ಫೋನ್ ಮುಖಾಂತರ ಭಗವಂತ ತೊಕ್ಕೋಟರು ಹೇಳ್ತಾ ಇದ್ರು, ನಾನು ವೇದಿಕೆಯಲ್ಲಿ ಹೋಗುವುದಿಲ್ಲ, ಯಾಕಂದ್ರೆ ನಾನೊಂದು ಸಣ್ಣ ಉದ್ಯಮಿ, ಆದ ಕಾರಣ ನನಗೆ ಇಲ್ಲಿ ಹೋಗುವಂತ ಅವಕಾಶ ಬಹಳ ಕಡಿಮೆ ಇತ್ತೆ. ಎಲ್ಲ ಕರೀತಾರೆ, ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಪ್ರೀತಿ ಇಟ್ಟು ತೊಕ್ಕೋಟಿನ ಒಳಪೇಟೆಯ ನನ್ನ ಎಲ್ಲ ಮಿತ್ರರನ್ನು ನಾನು ಆತ್ಮೀಯವಾಗಿ ಅವರನ್ನು ಯಾವ ರೀತಿಯಲ್ಲಿ ನಾನು ಆತ್ಮೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೇನೆ. ಅವರಿಗೆ ನನಗೆ ನನ್ನ ಮೇಲೆ ಪ್ರೀತಿ, ಆ ಪ್ರೀತಿ ನನ್ನ ಕರೆದಿದ್ದಾರೆ. ಆ ಕರೆದಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್ ಜೈ ಕರ್ನಾಟಕ. ಕೋಟಿ ಚೆನ್ನಯ್ಯ ಹೆಸರಲ್ಲಿ ಭಗವಾನ್ ದಾಸ್ ಮತ್ತು ಅವರ ಸ್ನೇಹಿತರು ಒಗ್ಗೂಡಿ ನಡೆಸುವಂತಹ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ನಾನು ಈ ಹಿಂದೆ ಕೂಡ ಭಾಗವಹಿಸಿದ್ದೆ. ಈಗಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಆದರೆ ಕಬಡ್ಡಿ ಪಂದ್ಯಾಟದ ಜೊತೆಯಲ್ಲಿ ಇವತ್ತು ಒಂದು ಬ್ಲಡ್ ಕ್ಯಾಂಪ್ ಅನ್ನು ಕೂಡ
ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯವೂ ಕೂಡ ಭಗವಂತ ಮೆಚ್ಚುವಂತಹ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಭಗವಾನ್ ದಾಸರಲ್ಲಿ ನಾನು ಕೆಲವು ವರ್ಷಗಳಿಂದ ಒಂದು ಕಂಡುಕೊಂಡಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ಅವರು ಒಬ್ಬ ಬಿಜೆಪಿಯ ಕಟ್ಟಾಲು ಆಗಿದ್ರೂ ಕೂಡ ಈಗ ಉಲ್ಲಾಲ ನಗರಸಭೆಯ ಒಬ್ಬ ನಾಮ ನಿರ್ದೇಶಿತ ಸದಸ್ಯರಾದ್ರೂ ಕೂಡ ಅವರ ಧ್ಯೇಯೋದ್ದೇಶಗಳು ಏನೇ ಇದ್ರೂ ಕೂಡ ಅವರ ಸಮಾಜ ಬಾಂಧವರ ಜೊತೆ ಯಾವ ರೀತಿಯಲ್ಲಿ ಅನ್ಯೋನ್ಯತೆ ಮತ್ತು ಪ್ರೀತಿ ಮತ್ತು ವಿಶ್ವಾಸ ಗೌರವದಿಂದ ಇದ್ದಾರ, ಅದೇ ರೀತಿಯಲ್ಲಿ ಇತರ ಧರ್ಮದ, ಅದು ಮುಸಲ್ಮಾನ ಧರ್ಮವಾಗಲಿ ಕ್ರೈಸ್ತ ಧರ್ಮವಾಗಲಿ, ಅವರ ನೇತಾರರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವುದು ಮಾತ್ರವಲ್ಲ, ಆ ಮುಸಲ್ಮಾನ ಮತ್ತು ಕ್ರೈಸ್ತ ಜನಸಾಮಾನ್ಯರ ಜೊತೆ ಕೂಡ ಅವರು ಒಂದು ಅನ್ಯೋನ್ಯತೆ ಮತ್ತು ಐಕ್ಯತೆಯಿಂದ ಇರುವಂತದನ್ನು ನಾನು ಕಂಡುಕೊಂಡಿದ್ದೇನೆ. ಹಲವಾರು ಕಡೆ ಕ್ಲಬ್ ಇತರ ಕಾರ್ಯಕ್ರಮಗಳಿಗೆ ಮುಸಲ್ಮಾನ ಬಂಧುಗಳ ಮತ್ತು ಕ್ರೈಸ್ತ ಬಂಧುಗಳ ಕಾರ್ಯಕ್ರಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಾನು ಯಾವಾಗಲೂ ಭಗವಾನ್ ದಾಸ ಆ ಸಭೆಯಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದನ್ನು ನಾನು ಕಂಡಿದ್ದೇನೆ. ಒಂದು ವಿಶೇಷ ಅಂತ ಹೇಳಿದ್ರೆ, ಯಾವೊಬ್ಬ ಮನುಷ್ಯ ತನ್ನ ಧರ್ಮದ ಜೊತೆ ಪ್ರೀತಿ ಗೌರವದೊಂದಿಗೆ ಇತರ ಧರ್ಮವನ್ನು ಗೌರವಯುತವಾಗಿ ಆ ಸಮೂಹದ ಜೊತೆ ಒಂದು ಅನ್ಯೋನ್ಯತೆಯಿಂದ ಇರುತ್ತಾನೋ ಆ ಮನುಷ್ಯನನ್ನು ಯಾವತ್ತೂ ಕೂಡ ಜನರು ಕೂಡ ಭಗವಂತ ಕೂಡ ಹೆಚ್ಚು ಮೆಚ್ಚುತ್ತಾನೆ ಅನ್ನೋದಕ್ಕೆ ಭಗವಾನ್ ದಾಸ್ ಅವರು ಒಂದು ದಿಟ್ಟ ಉದಾಹರಣೆ ಅಂತ ಹೇಳುತ್ತೇನೆ. ಅವರ ಏನು ಉದ್ದೇಶಗಳಿದೆ ಆ ಉದ್ದೇಶಗಳನ್ನು ಭಗವಂತ ಒಳ್ಳೆಯ ರೀತಿಯಲ್ಲಿ ಅದನ್ನು ಯಶಸ್ವಿಗೊಳಿಸಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೆ. ದಯವಿಟ್ಟು ರಾಜೇಶ್ ಶೆಟ್ಟಿಗಾರ್ ದಯವಿಟ್ಟು ಆಗಮಿಸಬೇಕು. ವೇದಿಕೆಗೆ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಆತ್ಮೀಯರು ಮತ್ತು ಪೂಜ್ಯರಾಗಿರುವಂತಹ ರೆವರೆಂಡ್ ಫಾದರ್ ಮ್ಯಾಕ್ಸಿಮ್ ಡಿಸೋಜ ಅವರು ಆಗಮಿಸಿದ್ದಾರೆ. ಅವರಿಗೆ ಶಾಲು ಹಾಕಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಮ್ಯಾಕ್ಸಿಮ್ ಡಿಸೋಜ ಮತ್ತು ತುಕ್ಕೋಟಿಗೆ ಬಹಳ ಒಳ್ಳೆಯ ಅವಿನಾಭಾವ ಸಂಬಂಧ ಇದೆ. ಕೃಷ್ಣನಗರದ ಮ್ಯಾಕ್ಸಿಮ್ ಡಿಸೋಜ ಅವರು ದೀಕ್ಷೆ ಸ್ವೀಕರಿಸಿ ಈಗ ಬೆಳಗಾಂನಲ್ಲಿ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬೆಳಗಾಂನಲ್ಲಿ ಇವತ್ತು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಗೌರವ ಸಮರ್ಪಣೆ, ಸಾಧಕ ಸನ್ಮಾನ ಕೂಡ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅಂತಹ ಸಮಾರೋಪ ಸಮಾರಂಭದಲ್ಲಿ ತುಕ್ಕೋಟು ಕೃಷ್ಣನಗರದ ನಾವೆಲ್ಲರೂ ಎಳವೆಯಲ್ಲಿ ಕಂಡ ಮ್ಯಾಕ್ಸಿಮ್ ಈಗ ರೆವರೆಂಡ್ ಫಾದರ್ ಮ್ಯಾಕ್ಸಿಮ್ ಡಿಸೋಜ ಆಗಿ ಗುರು ದೀಕ್ಷೆಯನ್ನು ಸ್ವೀಕರಿಸಿದ್ದಾರೆ. ಬೆಳಗಾಂನಲ್ಲಿ ಒಂದಷ್ಟು ಉನ್ನತ ವಿದ್ಯಾಭ್ಯಾಸದ ನಂತರ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಧಾರ್ಮಿಕವಾಗಿ ನಡೆಸಿದಂತಹ ಸೇವೆ ಮತ್ತು ತ್ಯಾಗ ಜೀವನಕ್ಕೋಸ್ಕರ ಇಡೀ ವೈಯಕ್ತಿಕ ಆಸಕ್ತಿಗಳನ್ನು ತ್ಯಾಗ ಮಾಡಿ ಧರ್ಮದ ಸೇವೆಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಸಾಧನೆಯನ್ನು ಪರಿಗಣಿಸಿ ದಿನ ಗೌರವ ಸನ್ಮಾನವನ್ನು ಅವರಿಗೆ ನಾವು ಸಮರ್ಪಿಸಲಿದ್ದೇವೆ. ಅವರು ಬೆಳಗಿನ ಈ ಸಮಾರಂಭದಲ್ಲಿ ಸ್ಥಳೀಯ ಚರ್ಚಿನ ಶಾಂತಮಾರಿಯ ಗೌಜೀತರು ಕೂಡ ಪ್ರೀತಿ ಇಟ್ಟುಕೊಂಡು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಅವರು ಆಶೀರ್ವಾದಗಳನ್ನು ನೀಡಬೇಕಾಗಿ ಭಿನ್ನ. ಮೊತ್ತ ಮೊದಲಿಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಾನು ಶುಭ ನಮನವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಭಗವಾನ್ ದಾಸ್ ಅವರು ಕೆಲವು ತಿಂಗಳ ಹಿಂದೆ ನನಗೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಆಶೀರ್ವಚನ ನೀಡಬೇಕು, ಹಾಗೆಯೇ ಈ ಒಂದು ಸಂತೋಷದಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ಇರ್ಬೋದು, ಇದರಲ್ಲಿ ಭಾಗವಹಿಸಬೇಕಂತ ನನಗೆ ಆಹ್ವಾನ ನೀಡಿದರು. ಖಂಡಿತವಾಗಿಯೂ ಮರಳಿ ಈ ತೊಕ್ಕೋಟಿಗೆ ಬಂದು ನನಗೆ ಬಹಳಷ್ಟು ನೆನಪಿದೆ. ಇಲ್ಲಿ ಆದಂತಹ ಎಲ್ಲ ಸಂಭ್ರಮಾಚರಣೆಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ನಮ್ಮ ಊರಲ್ಲಿ ನಡೆಯುವಂತಹ ಕೋಲ್ ಆಗಿರ್ಬೋದು, ಯಾವುದೇ ಆಗಲಿ ಅದನ್ನು ನೋಡಿ ನಾವು ಅನುಭವಿಸಿದಂತಹ ಅನುಭವಗಳನ್ನು ಇಂದು ನಾನು ನೆನಪಿಗೆ ತರುತ್ತೇನೆ. ಖಂಡಿತವಾಗಿಯೂ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರುತ್ತೆ. ವಿಶೇಷವಾಗಿ ಭಗವಾನ್ ದಾಸ್ ಹಾಗೂ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ಅವರ ಎಲ್ಲ ಸದಸ್ಯರ ಮೇಲಿರುತ್ತೆ ಎಂಬ ಒಂದು ವಿಶ್ವಾಸವಿಡುತ್ತಾ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಆಯೋಜಿಸಿದಂತಹ ಈ ಕಬಡ್ಡಿ ಪಂದ್ಯಾಟವು ಯಶಸ್ವಿಯಾಗಲಿ, ಇದರಿಂದ ನಮ್ಮ ಐಕ್ಯತೆ ಒಗ್ಗಟ್ಟು ಬೆಳೆಯಲೆಂದು ನಾನು ಒಳ್ಳೆಯದನ್ನು ಬೇಡುತ್ತೇನೆ. ಮಗದೊಮ್ಮೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ವಿಶೇಷವಾಗಿ ತುಕ್ಕೋಟ್ ಜಂಕ್ಷನ್ ಬಾಯ್ಸ್ ಅವರಿಗೂ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಮಂಗಳ ವಾಕ್ಯ ಘೋಷದ ಮೂಲಕ ವಿದ್ಯಾರ್ಥಿಗಳ ಮುಂದಾಳ ವಿದ್ಯಾರ್ಥಿಗಳ ಉಳ್ಳಾಳ ಕ್ರೀಡಾಂಗಣಕ್ಕೆ
ಆಗಮಿಸ್ತಾ ಇದೆ. ದಯವಿಟ್ಟು ಅತಿಥಿಗಳೆಲ್ಲರೂ ಕ್ರೀಡಾಂಗಣಕ್ಕೆ ತೆರಳಬೇಕು. ಬಾಯ್ಸ್ ಮೆಕ್ಕಲ್ನ ಒತ್ತಿರದ ನಡಪುನಂಚಿನ 75 kg ವಿಭಾಗದ ಕೋಟಿ ಚೆನ್ನಯ್ಯ ಟ್ರೋಫಿ ಮುಕ್ತ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ಇತ್ತೆ ತಾನೇ ನಾವು ಮಾತುಗಳು ಸೇರಿದು ಮಂತದ ಬಹಳ ಮುಖ್ಯವಾದ ಈ ಕಾರ್ಯಕ್ರಮದ ಹೋಲಿಕೆಯನ್ನು ದೀಪಪಡಿಸುವಾಗ ಉದ್ಘಾಟನೆ ಮಂತ್ರಿಂಚಿನ ನಮ್ಮ ಮಾತಾ ಕೆಲಸದ ಮಾರ್ಗದರ್ಶಕರಾಗಿ ನಮ್ಮ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಪ್ರಧಾನ ಅರ್ಚಕರಾಗಿನ ಗೌರವಾನ್ವಿತ ಮಂಜಪ್ಪ ಕಾರ್ನವರ ಗೌರವಪೂರ್ಣ ನಮನ ಸಲ್ಲಿಸುವ ಒಂದು ಅಂಚನೆ ನಮ್ಮ ಧರ್ಮಗುರುಕುಲೈಕಿನ ರೆವರೆಂಡ್ ಫಾದರ್ ಮ್ಯಾಕ್ಸಿಮ್ ಬಿಹೇವಿಯರ್ ಇಲ್ಲ ಗೌರವಪೂರ್ಣ ನಮನ ಸಲ್ಲಿಸುವ ಒಂದು ವೇದಿಕೆ ಮಸ್ತು ಜನ ಗಣ್ಯರು ವೇದಿಕೆ ದಾಖಲೆಗೆ ಮಾತಿರಿಗಳ ಗೌರವಪೂರ್ಣ ನಮನ ಸಲ್ಲಿಸುವ ಒಂದು ವೇದಿಕೆ ದುಂಬುಡುಪ್ಪು ನಂಚಿನ ನಮ್ಮ ಊರದ ಮಾತ ಸಜ್ಜನ ಬಂಧುಗಳಿಗಳ ಗೌರವಪೂರ್ಣ ನಮನ ಸಲ್ಲಿಸುವ ಒಂದು ಬಹಳ ಮುಖ್ಯವಾದ ಇನ್ನಿತ ಈ ಒಂದು ಕ್ರೀಡಾಕೂಟಡು ಭಾರಿ ಉತ್ಸಾಹಡು ಇತ್ತೇನೆ ಒಂದು ಪಂದ್ಯಾಟ ತಯಾರದಪ್ಪು ನಂಚಿನ ಆ ಒಂದು ಟೀಮ್ದ ಮಾತ ಬಂಧುಗಳಿಗಳ ಎನ್ನ ವೈಯಕ್ತಿಕವಾದ ಶುಭಾಶಯವನ್ನು ಕೊರೊಂದು ಭಾರಿ ಸೇವಕರು ಒಂದು ಕೋಟಿ ಚೆನ್ನಯ್ಯ ನಮ್ಮ ಐತಿಹಾಸಿಕ ಇತಿಹಾಸತ್ತಿನಂಚಿನ ಪುರಾಣ ಪ್ರಸಿದ್ಧವಾಯಿನಂಚಿನ ವೀರರಾಯಿನಂಚಿನ ಅಮರು ಬುಲ್ಲಿಲು ಕೋಟಿ ಚೆನ್ನಯ್ಯನ ಪುನರಡು ನಡಪುನಂಚಿನ ಈ ಒಂದು ಕಬಡ್ಡಿ ಪಂದ್ಯಾಟ ಇಲ್ಲಿ ಕೋಟಿ ಚೆನ್ನಯ್ಯರ್ಲ ಭಾರಿ ನಂಗೆ ಮಾತಿರಲು ಗೊತ್ತು ಭಾರಿ ವೀರತ್ತಡು ತಮ್ಮ ವ್ಯವಸ್ಥೆ ಮಂತಿನಕ್ಕಳು ಆತೆ ಅಕ್ಕಳಿಗೆ ನಮ್ಮ ಒಂದು ರೀತಿಯ ಭಕ್ತಿನ ಕೊಪ್ಪಂಚಿನ ಅಂಚಿತ್ತಿನ ಪುಣ್ಯಾತ್ಮರನ್ನ ಸುಧಾರಣೆ ಒಂದು ಇಲ್ಲಿ ಕೋಟಿ ಚೆನ್ನಯ್ಯರ್ನ ಒಂದು ಕಬಡ್ಡಿ ಪಂದ್ಯಾಟ ನಡಪುನ ಭಾರಿ ಶೋಕದ ಟ್ರೋಫಿಗಳು ಕಟ್ಟುತ್ತೋದನ್ನು ಅಮರ ಬಳ್ಳಿನ ಲೆಕ್ಕ ಕೋಟಿ ಚೆನ್ನಯ್ಯರ ಟ್ರೋಫಿಗಳ ಭಾರಿ ಶೋಕದ ವ್ಯವಸ್ಥೆ ಮಾಡ್ತೀರಿ ಮುಖ್ಯವಾಗಿ ಭಗವಾನ್ ದಾಸ್ ಕೋಟು ಇತ್ತನ ಕಬಡ್ಡಿದ ಒಂದು ಭಾರಿ ಶೋಕದ ವ್ಯವಸ್ಥೆ ಪುನರ್ತ ಇತ್ತೇನೆ ಅಲ್ಪ ಪಂದ್ಯಾಟಕ್ಕೆ ಪ್ರಾರಂಭ ಆಗ್ತೀನಿ ಹೆಚ್ಚಿನ ಪಾತ್ರಿಂದ ಇವ್ರ ಮಾತ ಈ ಕಬಡ್ಡಿ ಕ್ರೀಡಾ ಕೂಡ ಭಾಗವಹಿಸಿರ ಅಕ್ಕಳಿಗೆ ಮಾತಿರಗಳ ದೇವರ ಅಡ್ಡ ಮಲ್ಪಡು ಈ ಒಂದು ಕಾರ್ಯಕ್ರಮ ಕಾಣಿರದ ಬಯ್ಯ ಮುಟ್ಟ ಎಡ್ಡ ರೀತಿಯಲ್ಲಿ ನಡೆದದು ಒಳ್ಳೆ ರೀತಿಯ ವ್ಯತ್ಯಾಸ ಆ ಒಂದು ಬಾರಿ ಪೊರ್ಲುಡು ಈ ಒಂದು ಕಾರ್ಯಕ್ರಮ ನಡಪಡು ಒಂದು ಪಣಂದು ದೇವರ ಅಕ್ಕಳಿಗೆ ಮಾತಿರಗಳ ಎಡ್ಡ ಮಲ್ಪಡು ಕೋಟಿ ಚೆನ್ನಯ್ಯರ್ನ ಶುಭಾಶಯ ಅಕ್ಕಳಿಗೆ ಇಪ್ಪಡು ನನಾತ್ ಈ ಕ್ರೀಡಾಕೂಟ ಎಡ್ಡ ರೀತಿಯಲ್ಲಿ
ಪ್ರತಿ ವರ್ಷ ವಿಜೃಂಭಣೆ ಗಣಪತಿ ಪಣಂದು ಕುಡೂರ ನೇತೃತ್ವ ವಹಿಸಿದ ನಮ್ಮ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮ ಮಾತ ಭಗವಾನ್ ದಾಸ್ ತೊಕ್ಕೋಟ್ರೆ ಒಟ್ಟಿಗೆ ಮಾತ ತಂಡ ಸದಸ್ಯರಿಗಳ ಅಭಿನಂದನೆ ಸಲ್ಲಿಸುವ ನನ್ನ ಪಾತ್ರ ಉಂಟು. ಸಮಾರಂಭ ನಡೆಪರಲು ಈ ಸಮಾರೋಪ ಸಮಾರಂಭ KT ಸುವರ್ಣರು ಮುರುಕಾರ್ಮ ಮೀಸರುಳ್ಳರು ರಾಕೇಶ್ ಮಲ್ಲಿ ಮೇರು ಮಲ್ಲಬಿಲ್ಲರಾದೇರ AJ ಶೇಖರ್ ಸುರೇಶ್ ಪಟ್ನಗರ ಸತೀಶ್ ಕುಂಪಲ ಬಾಲಕೃಷ್ಣ ಶೆಟ್ಟಿ ಸುಂದರಗಟ್ಟಿ ದಿನೇಶ್ ಅವರ ಸೀತಾರಾಮ ಶೆಟ್ಟಿ ನೆತ್ತಿನ ಬಾಳಿಕೆ ಬಾಬು ಶಾಸ್ತ್ರಕಿನ್ಯ ಚಂದ್ರಹಾಸ ಅಡ್ಯಂತಾಯ ಪ್ರವೀಣ್ ಕುಮಾರ್ AE ಮೊಹಮ್ಮದ್ ಸಾಧಕ ಸನ್ಮಾನ ನಡೆಸಲು ಮಲ್ಲ ಸಂಖ್ಯೆ ಪಾಲ್ಗೊಳ್ಳುವುದು ಪನೊಂದು ಇವತ್ತು ಧನ್ಯವಾದಗಳು ಕಾರ್ಯಕ್ರಮದ ಅದ್ಭುತ ನಿರೂಪಣೆಗೆ ಡಾಕ್ಟರ್ ಅರುಣ್ ಉಳ್ಳ ವೈಯಕ್ತಿಕ ಅರುಣ 75 ಕಿಲೋ ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ದೇಹ ತುಂಬವನ್ನು ಮಾಡಿಸಿಕೊಳ್ಳುವಂತೆ ಭಗವಾನ್ ದಾಸ್ ತೊಕ್ಕೋಟ್ರವರು ಒಂದು ಸಮಯವನ್ನು ಕೊಟ್ಟರೆ ಅದು ಅಂತಿಮವಾಗಿರುತ್ತೆ. ಅದರಲ್ಲಿ ಯಾವುದೇ ಚರ್ಚೆಗಳಿಗೆ ಅವಕಾಶ ಇರುವುದಿಲ್ಲ. ನಮ್ಗೆ ಗೊತ್ತಿರುವ ವಿಚಾರ ಅಥವಾ ಸ್ಪರ್ಧೆ ನಡೀತಾ ಇದೆ. ವಿದ್ಯಾಂಜನೆಯ ಮತ್ತು ನಿತ್ಯಾನಂದ ನಡಬೇಕಾದನ ನಿತ್ಯಾನಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಪ್ರಥಮಾರ್ಥ ಮುಂದುವರಿಯುತ್ತಾ ಪಂದ್ಯಾವಳಿಯ ನಿರ್ವಹಣೆಯಲ್ಲಿ ತೀರ್ಪುಗಾರು ನಡೆದ ಮತ್ತೊಂದು ಟಕ್ಕಲ್ ಅಂಕ ನಿತ್ಯಾನಂದ ಖಾತೆಗೆ. ಆರಂಭದಲ್ಲಿ ಅಲ್ಪ ಹಿನ್ನಡೆಯಲ್ಲಿ ನಿತಿನ್ ಅವರ ತಂಡ ನಿತ್ಯಾಂಜನೆಯ ಇದು ಕೇವಲ ಪ್ರದರ್ಶನ ಸ್ಪರ್ಧೆ. 75 ಕಿಲೋ ವಿಭಾಗದ ಸ್ಪರ್ಧೆಯಲ್ಲಿ ರಾಜ್ಯದ ಆಟಗಾರರು ಮಾತ್ರವಲ್ಲ ಹೊರ ರಾಜ್ಯದ ಆಟಗಾರರು ಕೂಡ ಆಗಮಿಸಲಿದ್ದಾರೆ. ಒಳಪೇಟೆಯ ಡಾಕ್ಟರ್ BR ಅಂಬೇಡ್ಕರ್ ಮೈದಾನ ಕಬಡ್ಡಿಯಲ್ಲಿ ಅನೇಕ ಇತಿಹಾಸಗಳಿಗೆ ಸಾಕ್ಷಿಯಾದಂತಹ ಮೈದಾನ. ನಿರಂತರವಾಗಿ ವರ್ಷದಲ್ಲಿ ಅನೇಕ ನಿತ್ಯಾನಂದ ಖಾತೆಗೆ ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 11-3ರಲ್ಲಿ ಈ ಬಾರಿ 12-3ರಲ್ಲಿ ಕೋಟೆ ಜಂಕ್ಷನ್ ಬಾಯ್ಸ್ ಕೋಟೆ ಚೆನ್ನಯ್ಯ ಶಾಶ್ವತ ಫಲಕ. ಪ್ರಾಯಶಃ ಇತಿಹಾಸದಲ್ಲಿ 2 ಸಮಾನ ಗಾತ್ರದ ಶಾಶ್ವತ ಫಲಕ ಕೊಡುವಂತಹ ಅಪರೂಪದ ಕಬಡ್ಡಿ ಕೋಟೆ ಚೆನ್ನಯ್ಯ ಅವರ ಹೆಸರಲ್ಲಿರತಕ್ಕಂತಹ ಶಾಶ್ವತ ಫಲಕ ಅವಳಿಯಾಗಿಯೇ ಇದೆ. ವೈಗಿಕರದು ಎಂದು ನೀಡಲು ಅಭ್ಯರ್ಥಿಗೆ ಈಗ ಕಾಸರಗೋಡು ಮಧುರಲ್ ಆಣ ಜಿಲ್ಲಾ ಬಲ ಕಬಡ್ಡಿ ಒಂಚೂರು ಏರಿಯಲ್ಲಿ ನಿಂತು ಅಲ್ಲಿ ಬರ ಅಣ್ಣ ಘಟ ಅದು ಸ್ಪೀಕರ್ ನಿಂತಿದ್ವಿ ಅಂತ ಸರಿ ಅಪ್ಪ ನಾನು